ನಾಲ್ನೇ ಪುಣ್ಯ ದಿನಟುಲ್ಲ ನಮ್ಮ ಹಿರೇಬಂಡಾಡಿ ಮನ್ಪಣ ಸುದಟ್ಟ ಬರಿಡಿ ಪುಣ್ಯಂಚಿನ ದೇವಸ್ಥಾನಡು ವಿಶೇಷವಾಯಿನಂಚಿನ ಅಪೂರ್ವವಾಯಿನಂಚಿನ ಕಾರ್ಯಕ್ರಮ ನಡತ್ತೊಂದುಂಡು ಒಂದು ಮಾತು ಗೊತ್ತುಂಡು ನಂಗೆ. ಬ್ರಹ್ಮಗಳ ಸಂದರ್ಭಡು ದಿನೋಲ ಸಾಂಸ್ಕೃತಿಕ ಕಾರ್ಯಕ್ರಮ ಮಲ್ಪಡು ಉದ್ದೇಶದಿಡೊಂದು ಎಡ್ಡೆಡ್ಡೆ ಸಾಂಸ್ಕೃತಿಕ ಕಲಾವಿದರ ಮಾತ ಈ ಜಾಗಡೆ ಕಾರ್ತಿಕೇಯ ಕಲಾವೇದಿಕೆ ಪನ್ಪಣ ಪುಣ್ಯ ಸ್ಥಳುಡು ಎಂಕ್ಲೆ ಆಮಂತ್ರಣ ಮಂತದ ಇನ್ನಿತ್ತ ದಿನಟ್ಟು ಒಂದೊಂಜಿ ರೆಕಾರ್ಡ್ ಲೆಕ್ಕ ದಯಪಂಡ ಈತನೆಟ ಯಕ್ಷಗಾನ ತಾಳಮದ್ಲೆ ಅಂದ್ ಮುಲ್ಪ ಆದಿಪ್ಪ ಅಂದು ಅವಳು ವಿಶೇಷವಾದ ಇಂಥ ದಿನಡು ಪುಂಜೋರ್ ನಕ್ಲ ತಾಳಮದ್ದಲೆ ಪುಂಜ ನಕ್ಲ ಪೂರ ಕೆಪಿಗೊರ್ಲೆಂಚಿ ವಿಶೇಷವಾಯಿನಂಚಿನ ತಾಳಮದ್ಲೆ ನಮ್ಮ ಆಂಜೋಳನ ಬಾಯಿಡಿ ಏತೋ ಕೆಂಡಿದೆಪ್ಪ ಎಂಚೆಂಚ ಕಲಾವಿದರು ಉಳ್ಳೇರು ಮಾತ ಇತ್ತ ಏನಗ ಅಕ್ಲೇನು ಮಾದ ದಂಟದ ಬೋದು ದುಮ್ಮು ಬೋದು ಎಂಕ್ಲ ಯಕ್ಷಗಾನ ಮಲ್ಪರ ಸಾಧ್ಯ ಉಂಟು ಎಂಕ್ಲೆಗೆ ಅವೇ ರೀತಿಯಾದ ಪೌರಾಣಿಕ ಕಥೆತ್ತ ಮೂಲಕವಾದ ಎಂಕ್ಲ ನಿಕ್ಲಿಕ್ಕೆ ಕಥೆ ಪಣೆಲ್ಲ ಸಾಧ್ಯ ತೊಗೊಂಡು ಬಂದ್ಬಿಡ ಉದ್ದೇಶದಿಡೊಂದು ಆಂಜನೇಯ ಕಲಾ ಸಂಘ ಬುಳುವಾರ್ ನಮ್ಮ ಭಾಸ್ಕರ್ ಬಾರಿ ಅವನ ವಿಶೇಷ ಅರ್ಥಧಾರಿಲು ಎಡ್ಡ ವಿಜ್ಜಿ ಯಕ್ಷಗಾನದ ಅಭಿರುಚಿಯ ವ್ಯಕ್ತಿನ ಮೂಲಕವಾದ ಇಂಥ ದಿನಟ್ಟು ಅಕ್ಲ ಮಾತ ಈ ಜಾಗೆ ಬರ್ತದೇರು ಒರಿ ಪಂಡೇರಿ ಏತು ದೂರೊಂಡ ನಿಕ್ಲ ಇಡೆಂದು ನನ್ನ ಪೋಪುನ ಎಂಚೆಂಕ್ಲ ಅಂದು ಅವು ಸತ್ಯನೇ ಅಂಡ ಈ ದೇವಸ್ಥಾನಕ್ಕೆ ಬತ್ತಿ ಬೊಕ್ಕ ಅಕ್ಲ ರೂಪುರೇಷ ಪೂರ ಬದಲಾಪುಂಡು ಅಂಚಿನೊಂಜಿ ಪುಣ್ಯ ಸ್ಥಳ ಅಂದು ಅಕ್ಲ ಮಾತ ಇಡೆ ಬತ್ತಿದೇರು ತೆಲಿತೊಂದು ನಲಿತೊಂದುಲ್ಲೇರು ದಯವಂಡ ಈ ಜಾಗಡೆ ಎಂಕ್ಲ ಸುಬ್ರಹ್ಮಣ್ಯರ ಸೇವಮಂತನ ಭಾಗ್ಯ ಎಂಕ್ಲ ತಿಕ್ಕಂಡತ್ತ ಪನ್ಪಡಂಜಿ ಉದ್ದೇಶದಿರೊಂದು ನಿಕ್ಲ ಮಾತ ಎದುರಡ ಬತ್ತು ಕೊಲ್ಲುದರು ಭಾಸ್ಕರ್ ಭಾರ್ಯ ಪನ್ಪಣ ವಿಶೇಷ ವ್ಯಕ್ತಿತ್ವನ ಜನ ಯಕ್ಷಗಾನಡು A to Z ಪನ್ಪಡಂಜಿ ನಿಕ್ಲ ಕೇಂದಿಪ್ಪರು ಅಂಚಿನ ಒಂಜಿ ವಿಷಯ ತೆರೆಂಚ ವ್ಯಕ್ತಿ ಈ ಜಾಗಡೆ ಬತ್ತಿದೇರು ಅರೆಗೆ ಮಾತ ಎಂಕ್ಲ ಮೂಜಿ ಮುಲ್ಪ ಸಮಿತಿ ಉಂಡು ಅಕ್ಲ ಪರವಾದ ಹೃತ್ಪೂರ್ವ ಸ್ವಾಗತ ಅರ್ಪಿಸಬೆ ಭಾಸ್ಕರ್ ಭಾರ್ಯ ಒಂದು ಗಳಿಗೆ ಎದುರು ಬನ್ನಿ ನಿಮ್ಮನ್ನು ನೋಡಬೇಕು ಅವರಿಗೆ ಸರಿ ಮೇರೆ ಭಾಸ್ಕರ್ ಭಾರ್ಯ ಅವಂಡು ಐದು ಬುಕ್ಕ ಹಿಮ್ಮೇಳನ ಏರು ಬಂಡದು ನನ್ನ ದುಂಬ ಭಾಸ್ಕರ್ ಭಾರ್ಯ ಪಂಡ್ರ ಒಳ್ಳೆರು ಪೊಂಜನಕ್ಲ ಮಾತ ನಿಕ್ ಮೊತ್ತ ಕುಲುದೇರು ನಿಕ್ಲ ಎನ್ನುವರು ದಾತ ಪೊಂಜನಕ್ಲ ಮಲ್ಪಡ ಪಾತ್ರ ಅಂದು ಆ ಮಾತ ಟಕ್ಕಾ ಪುಡಿನಿ ನಂಗೆ ಕೇನೇರು ಅಡ್ಡ ಕೆಬಿ ಯಾರುಜಿ ಆ ನಮ್ಮನದ ವ್ಯವಸ್ಥೆ ಮಲ್ಪ ಉಂಡು ಸಮುದ್ರಮ ತನ ಮನ್ಪಡಂಚಿನ ಕಥಾಭಾಗವನ್ನು ಇನ್ನು ಯಕ್ಷಗಾನ ತಾಳಮದ್ದಲ ಮೂಲಕ ನಂಗೆ ಮಾತ ರಂಜಿಸರು ಉಳ್ಳೇರು ಕತೆ ಪಂಡ ಉಳ್ಳೇರು ದೂರಡಿಪ್ಪನಂಚಿನ ದಯಮಣ್ಣ ಕಾಲಿ ಕುರ್ಚಿ ಮಾತೋಜು ನಂಗೆ ದೂರಡಿಪ್ಪನಂಚಿನ ಯಕ್ಷಗಾನ ಪ್ರೇಮಿಲಿ ಮಾತ ಕೈತಾಡೆ ಬಲೆ ಆ ಒಂಜಿ ಮೂಜಿ ಗಂಟೆದ ಕಾರ್ಯಕ್ರಮನು ನಮ್ಮನ್ನು ಕೆಬಿಯಾರೆ ಕೇನುಡು ಕಣ್ಣಾರೆ ತೂವಡು ಅಯ್ನ ಆಸ್ವಾದನೆ ಮಲ್ಪಡು ಆ ಕಥೆನ ನಂಗೆ ಕೇನುಡು ದೂರೆತ್ತಿನ ಪೂರ ಎದುರು ಬರ್ತದೆ ಕುಲ್ಲೆ ಅಕಲಿಗೆ ಆ ಯಕ್ಷಗಾನ ತಾಳಮದ್ಲೆದ ಅರ್ಥಧಾರಿಲೆ ಮಾತ ಏನು ಸಂಪೂರ್ಣ ಮಾತ ಕಮಿಡಿಯ ಪರವಾದ ಹೃತ್ಪೂರ್ವಕವಾದ ಉಡಲು ದಿಂಜಿನಂಚಿನ ಆ ಒಂಜಿ ಸ್ವಾಗತನ ಬಯಸೊಂದುಲೆ ಅವಚ ಹಿಮ್ಮೇಳಂಟ ಉಳ್ಳೇರು ಆರು ಕೋಡೆ ಬತ್ತೇರು ತೋಜು ನಂಗೆ ಅವಳು ಪಣದಿಲ್ಲ ಆ ಕೋಡೆಲ್ಲ ಇತ್ತಾರತ್ತ ಉಂಡದು ಇತ್ತರತೆ ಆರು ಇನ್ನಿನ ಬತ್ತು ಕೊಲ್ಲುದೇರು ಕೋಡೆ ಪಣದು ಇತ್ತಾರೆ ಎಂಚಿನ ಪೊರ್ಲದ ಪದ್ಯ ಪಣದುಳ್ಳೇರು ಪಣದು ಇನ್ನಿನ ಪದ್ಯ ನಿಕ್ಲಿಕ್ಕೆ ಏನ್ರ ಉಳ್ಳೇರು ಆರನ ಬಾಯಿ ಹಿಡ್ದು ಆರೆಗಿಲ್ಲ ಆ ಕಮಿಟಿದ ಪರವಾದ ಹೃತ್ಪೂರ್ವಕ ಸ್ವಾಗತನ ಬಯಸುವುದಿಲ್ಲ ಅಂಚನೆ ಚೆಂಡ ಮದ್ದಲೆ ಹಿಡ್ಪಣಂಚನೆ ಎನ್ನ ಆಪ್ತೇರು ಅಕ್ಲೆಗಿಲ್ಲ ಹೃತ್ಪೂರ್ವಕ ಸ್ವಾಗತ ಬಯಸಾದ ಸಮಯನ ಹಾಳು ಮಲ್ಪುಜಿ ದುಂಬಗು ಆ ಒಂದು ಯಕ್ಷಗಾನ ಕಥಾ ಭಾಗವನ್ನು ಮುಂದುವರಿಸೋಪಣಂಚಿನ ಆ ಅನುವು ಮಂತುಗೊರ್ಪೆ ಶ್ರೀ ಕಾರ್ತಿಕ ಕಲಾವಧಿಗೆ ನನ್ನ ನಿಕ್ಲೆ ಬಿಡೋದು ಜಲ್ವತಿ ಜಗವಂದಿತಗೆ ಆರತಿ ಎತ್ತಿರೆ ಗಜಮುಖದ ಹೊಗೆ ಗಣಪಗೆ ಒಳ್ಳಿತದವಲು ತೆಂಗಿನಕಾಯಿ ಕಡಲೆಯು
ಎಳ್ಳುಳ್ಳೋಳಿಗೆ ಕಬ್ಬು ಮೆಲುವಗೆ ಬೆಳ್ಳಿಯ ಕಿರುಗೆಜ್ಜೆಗಳ ಕಟ್ಟಿ ಕುಣಿಯುವ ಡೊಳ್ಳಿನ ಗಣಪಗಾರತಿ ಎತ್ತಿರೆಯೇ ಆರತಿ ಬೆಳಗಿರೆ ಗಜಮುಖದ ಬಗೆ ಗಣಪಗೆ ದೇವತೆಗಳ ಕೈಯ ಕಪ್ಪವ ಗುಂಬಗೆ ದಾವಾಗ್ನಿಯಂದದಿ ಮೆಲುವ ಬಗೆಗೆ ಅವರ ಮನದಲ್ಲಿ ನೆನೆದ ನಿಷ್ಠಾರ್ಥವ ಇವ ಗಣೇಶ ಗಾರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದ ಬಗೆ ಗಣಪಗೆ ಪರತೊಳು ಪರಶೂಪ ಶಾಂಕುಶಧಾರಿಗೆ ಔಷಧಿ ಬಂದರ ಕೊರೆವಗೆ ಉರಗ ಭೂಷಣನ ಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪರೇ ಆರಾಧ್ಯ ಮಹತೋಬಾರ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರನ್ನು ಬಳುವಾರು ಶಕ್ತಿ ಆಂಜನೇಯನ ಮನಸ್ಸಾರ ಧ್ಯಾನಿಸುತ್ತಾ ಉಳ್ಳತ್ತೋಡಿ ಹಿರೇಬಂಡಾಡಿ ಷಣ್ಮುಖ ದೇವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ನಮನಗಳನ್ನು ಸಲ್ಲಿಸುತ್ತಾ ನವೀಕರಣ ಪುನಃ ಪ್ರತಿಷ್ಠಾಷ್ಟಬಂಧ ಬ್ರಹ್ಮಕಲಶೋತ್ಸವ ಜಾತ್ರೋತ್ಸವದ ಈ ಶುಭ ಸಂದರ್ಭದಲ್ಲಿ ಬಳುವಾರಿನ ಶ್ರೀ ಆಂಜನೇಯ ಮಹಿಳಾ ಯಕ್ಷಗಾನ ಸಂಘಕ್ಕೆ ಒಂದು ಉತ್ತಮ ಅವಕಾಶವನ್ನು ಪ್ರಾಪ್ತಿಸಿಕೊಟ್ಟಿದ್ದೀರಿ ಅಂತ ಹೇಳಲಿಕ್ಕೆ ತುಂಬ ಸಂತೋಷವಾಗ್ತಾ ಇದೆ. ಕಳೆದ 15 ವರ್ಷದಿಂದ ನಿರಂತರವಾಗಿ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಹಾಗೆ ಅನೇಕ ಮಾಧ್ಯಮಗಳಲ್ಲಿ ಪ್ರಚಾರ ಪಡೆದುಪಟ್ಟಂತಹ ಒಂದು ಬಹುದೊಡ್ಡ ಮಹಿಳಾ ಯಕ್ಷಗಾನ ಸಂಘ ಬಳುವಾರು ಶ್ರೀ ಶಕ್ತಿ ಆಂಜನೇಯ ಯಕ್ಷಗಾನ ಸಂಘ. ಇವರು ಇಂದು ಒಂದು ನಿಮ್ಮ ವೇದಿಕೆಯಲ್ಲಿ ತಾಳಮದ್ದಲೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೇಳ್ತಾ ಇದ್ದಾರೆ, ಕೊಟ್ಟಿದ್ದೀರಿ. ಇದಕ್ಕೆಲ್ಲ ಕಾರಣೀಭೂತರಾದವರು ಯಾರು ಅಂತಂದರೆ ನಮ್ಮ ಈಗ ತಾನೇ ಹೇಳಿದಂತಹ ತೋಳ್ಪಡಿತಾಯರು ಮತ್ತು ನನಗೂ ಬಹಳ ವರ್ಷದಿಂದ ನಂಟಿ ಇದೆ. ಒಂದು ಸುಮಾರು ವರ್ಷಗಳ ಹಿಂದೆ ಇಲ್ಲಿ ಸಾಮೂಹಿಕ ಸತ್ಯನಾರಾಯಣ ಪೂಜೆಗೆ ಪ್ರವಚನಕ್ಕೆ ನಾನು ಬಂದಂತಹ ನೆನಪು ನನಗೆ ಆಗ್ತಾ ಇದೆ. ಬಳಿಕದ ವರ್ಷಗಳಲ್ಲಿ ತಾಲೂಕು ಶಿವಳ್ಳಿ ಸಂಪದ ಅಧ್ಯಕ್ಷನಾಗಿರುವಾಗ ಅವರು ರಾಮಗುಂಜ ವಲಯದ ಅಧ್ಯಕ್ಷನಾಗಿದ್ದರು. ಆವಾಗ ಪರಸ್ಪರ ನಮ್ಮೊಳಗಿನ ನಂಟಸ್ತಿಗೆ ಮತ್ತೂ ಜೋರಾಯಿತು. ಅಂತೂ ಈ ಒಂದು ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ತಕ್ಷಣ ಆ ತೋಳ್ಪಡಿತಾಯರು ನಾನು ಕೇಳಿದ ಕೂಡಲೇ ಇಲ್ಲ ಅಂತ ಹೇಳದೆ ನಿಮಗೆ ತಾಳಮದ್ದಲೆ ಕೊಡ್ತೇವೆ ಅಂತ ಹೇಳಿಕೊಂಡು ಇವತ್ತು 24ನೇ ತಾರೀಕಿಗೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ತೋಳ್ಪಡಿತಾಯರ ಮನೆಯವರು ಕೂಡ ಹಾಗೆ ಅವರ ತಂಗಿಯನ್ನು ಸುಧಾಕರ್ ರಾವ್ ಪೇಜಾವರ ಯಕ್ಷಗಾನದ ಬಳಗದವರಿಗೆ ಕೊಟ್ಟಿದ್ದಾರೆ. ಹಾಗಿರುವಾಗ ಇದೊಂದು ಯಕ್ಷಗಾನದ ಮನೆ, ಇಲ್ಲಿ ಮಹಿಳಾ ಯಕ್ಷಗಾನ ಆಗಲಿಲ್ಲ, ತಾಳಮದ್ದಲೆ ಆಗಲಿಲ್ಲ ಅಂತ ಹೇಳತಕ್ಕಂಥ ವಿಚಾರ ಬಂದಿದ್ದು. ಇನ್ನು ತಿಂಗಳು ನೀವು ಇಲ್ಲಿ ಮಾಡ್ತೀರಿ, ನಮ್ಮನ್ನು ಬರೆಸ್ತೀರಿ ಎಂಬ ವಿಶ್ವಾಸ ಕೂಡ ನಮಗಿದೆ. ಹಾಗಿರುವಾಗ ಆ ತೋಳ್ಪಡಿತಾಯರಿಗೆ ನಾವು ಪ್ರೀತಿಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಎಲ್ಲ 3 ಸಮಿತಿಯವರವರೇ ಉಲ್ಲೇಖಿಸಿದ್ದಾರೆ. ಈ 3 ಸಮಿತಿಯವರಿಗೂ ತಲೆಬಾಗುತ್ತಾ ಇಂದಿನ ಪ್ರಸಂಗ ಸಮುದ್ರ ಮಥನ ಅರ್ಥಾತ್ ಲಕ್ಷ್ಮೀ ಸ್ವಯಂವರ ಎಂಬತಕ್ಕಂಥ ಕಥಾನಕವನ್ನು ಇಟ್ಟುಕೊಂಡಿದ್ದೇವೆ. ಇದರಲ್ಲಿ ಭಾಗವತರಾಗಿ ನೀವೆಲ್ಲ ತಿಳಿದಿದ್ದೀರಿ, ತೆಂಕುತಿಟ್ಟಿನಲ್ಲಿ ಲೀಲಾವತಿ ಬೈಪಡಿತಾಯರು ಯಾವ ರೀತಿ ಪ್ರಸಿದ್ಧಿಯನ್ನು ಪಡೆದಿದ್ದಾರೋ ಅದರ ಬಳಿಕದ ವರ್ಷಗಳಲ್ಲಿ ಭವ್ಯಶ್ರೀ ಕುಲ್ಕುಂದ ಪ್ರಚಾರಕ್ಕೆ ಬಂದತಕ್ಕಂತಹ ಧೀಮಂತ ಮಹಿಳೆ. ಮೊದಲು ಭವ್ಯಶ್ರೀ
ಮಂಡ್ಯ ಕೋಲೊಂದು ಪ್ರಚಾರಕ್ಕಿದ್ದರು. ಮದುವೆ ಆದ ನಂತರ ಹರೀಶ್ ಕುಲ್ಕುಂದನ ಮದುವೆ ಆದ ನಂತರ ಭವ್ಯಶ್ರೀ ಕುಲ್ಕುಂದ ಎಂಬ ಹೊಸ ಹೆಸರಿನಲ್ಲಿ ಪ್ರಚಾರಕ್ಕೆ ಬರ್ತಾ ಇದ್ದಾರೆ. ಇವರು ನಮ್ಮ ಆಂಜನೇಯ ಮಹಿಳಾ ಯಕ್ಷಗಾನ ಸಂಘದ ಪ್ರಮುಖ ಮಹಿಳಾ ಭಾಗವತೆ. ಇವರನ್ನು ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಮದ್ಲೆಗಾರರಾಗಿ ಕಟೀಲು ಮೇಳದ 5ನೇ ಮೇಳದ ಪ್ರಸಿದ್ಧ ಮದ್ಲೆಗಾರರು ರಾಮ್ ಪ್ರಕಾಶ್ ಕಲ್ಲೂರಾಯ ನಮ್ಮೊಂದಿಗೆ ಸೇರಿಕೊಳ್ಳಿಕ್ಕಿದ್ದಾರೆ. ಅವರನ್ನು ಕೂಡ ಈ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈಗ ಮಧ್ಯದಲ್ಲಿ ಕುಳಿತಂಥ ನಮ್ಮ ಉಪ್ಪಿನಂಗಡಿಯ ಶ್ರೀಪತಿ ಭಟ್ ಉಪ್ಪಿನಂಗಡಿ, ಇವರು ನಮ್ಮ ಯಕ್ಷಗಾನ ಸಂಘದ ಸಹೃದಯ ಕಲಾವಿದ. ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಚೆಂಡೆಯಲ್ಲಿ ಮುರಳೀಧರ ಕಲ್ಲೂರಾಯ ಕುಂಜೂರು ಪಂಜ ಇವರು ನಮ್ಮೊಂದಿಗಿದ್ದಾರೆ. ಇವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಮುಮ್ಮೇಳದಲ್ಲಿ ಎಲ್ಲ ಶ್ರೀಮತಿಯರಾಗಿರ್ತಾರೆ. ಯಾರು ಕೂಡ ಕುಮಾರಿ ಎಂಬ ಶಬ್ದ ಪ್ರಯೋಗವೇ ಮಾಡುವಾಗಿಲ್ಲ. ಹಾಗಿರುವಾಗ ಇಂದು ಮಹಾಲಕ್ಷ್ಮಿಯಾಗಿ ಲಕ್ಷ್ಮೀ ಸ್ವಯಂವರ ಮಹಾಲಕ್ಷ್ಮಿಯಾಗಿ ಮನೋರಮಾ ಜಿ ಭಟ್ ನಮ್ಮೊಂದಿಗಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಹಾಲಕ್ಷ್ಮಿಯನ್ನು ಮದುವೆ ಆಗತಕ್ಕಂಥ ಶ್ರೀ ಮಹಾವಿಷ್ಣು ಭಗವಂತ ಶುಭಾ ಗಣೇಶ್ ನಮ್ಮೊಂದಿಗಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ದೇವೇಂದ್ರನ ಪಾತ್ರವನ್ನು ನಿರ್ವಹಿಸ್ತಕ್ಕಂಥ ಹರಿಣಾಕ್ಷಿ ಜೆ ಶೆಟ್ಟಿ ನ್ಯಾಯವಾದಿ ಪುತ್ತೂರು, ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬಲಿಚಕ್ರವರ್ತಿ ಪಾತ್ರ ನಿರ್ವಹಿಸ್ತಕ್ಕಂತಹ ಶುಭಾ ಜೆ ಸಿ ಅಡಿಗ, ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ವಾಲಿ ಪಾತ್ರ ನಿರ್ವಹಿಸ್ತಕ್ಕಂತಹ ಶ್ರೀಮತಿ ಕಿಶೋರಿ ದುಗ್ಗಪ್ಪ ನಡುಗಲ್ಲು, ಇವರನ್ನು ಸ್ವಾಗತಿಸ್ತಾ ಇದ್ದೇನೆ. ನಾರದನ ಪಾತ್ರವನ್ನು ನಿರ್ವಹಿಸ್ತಕ್ಕಂತಹ ಪ್ರೇಮಲತಾ ಟಿ ರಾವ್, ಈ ಮಹಿಳಾ ಯಕ್ಷಗಾನ ಸಂಘದ ಗುರಿಕಾರ್ತಿ, ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ದೂರ್ವಾಸ ಮುನಿಗಳಾಗಿ ಕೋಪದ ಇನ್ನೊಂದು ಮುಖ ದೂರ್ವಾಸ, ಆ ಪಾತ್ರವನ್ನು ಶ್ರೀಮತಿ ಶಾರದಾ ಅರಸ್ ನಿರ್ವಹಿಸಲಿಕ್ಕಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಎಲ್ಲರನ್ನು ಕೂಡ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತಿಸುವುದರೊಂದಿಗೆ ವೇದಿಕೆ ಮುಂಭಾಗಿರ್ತಕ್ಕಂಥ ಪ್ರೀತಿಯ ಕಲಾಭಿಮಾನಿಗಳನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡಿ ಮಹಿಳೆಯರನ್ನು ಬಹುದೊಡ್ಡ ಕಲಾವಿದರನ್ನಾಗಿ ಮಾಡತಕ್ಕಂಥ ನಿಮ್ಮ ಕೈಯಲ್ಲಿದೆ. ಹಾಗಾಗಿ ಅವರನ್ನೆಲ್ಲ ನೀವು ಪ್ರೋತ್ಸಾಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸುವಲ್ಲಿ ಆ ದೇವರಲ್ಲಿ ಬೇಡಿಕೊಳ್ಳುವುದರೊಂದಿಗೆ ನಿಮ್ಮಲ್ಲಿ ಆಜ್ಞೆಯನ್ನು ಕೇಳುತ್ತಾ ಕಥಾಭಾಗವನ್ನು ಆರಂಭಿಸಲಿಕ್ಕೆ ಭಾಗದ ಅನುಮತಿ ಕೊಡ್ತಿದ್ದೇನೆ. ನಮಸ್ಕಾರ. ಅಂಬುರುಗದಳನೇತ್ರ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಪೊಡಮಡುತ್ತ ಬಣ್ಣಿಪೆನಿ ಕಥಾಮೃತವಾಂ
ಎಂಬ ಪದ ಕೇಳಿದ್ರೆ ಸಾಕು, ಎಲ್ಲರ ಎದೆ ತಲ್ಲಣಗೊಳ್ಳುತ್ತದೆ. ಯಾಕೆ? ಕಾರಣ ಉಂಟು. ಸಾಮಾನ್ಯರು ತಾಯಿಯ ಗರ್ಭದಿಂದ ಜಾರಿದರೆ ನಮ್ಮಂಥವರು ಅವತಾರ ಪುರುಷರಾಗಿರುತ್ತಾರೆ. ಸತ್ವ ರಜೋ ತಮೋ ಗುಣಗಳನ್ನು ಮೀರಿದಂತಹ ಮಹರ್ಷಿಗಳಲ್ಲೇ ಅತಿ ಶ್ರೇಷ್ಠರೆನಿಸಿದಂತಹ ಅತ್ರಿ ಮಹಾಮುನಿಗಳು ನನ್ನ ತಂದೆ. ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳಿಗೆ ಅಧಿದೇವತೆಗಳೆನಿಸಿದಂತಹ ತ್ರಿಮೂರ್ತಿಗಳನ್ನೇ ಶಿಶುಗಳನ್ನಾಗಿಸಿ ಅವರ ಅಪೇಕ್ಷೆಯಂತೆ ನಿರ್ವಾಣ ಸ್ಥಿತಿಯಲ್ಲೇ ಹಾಲುಣಿಸಿದಂತಹ ಅಸೂಯೆಯನ್ನೇ ಕಾಣದ ಅನಸೂಯ ದೇವಿ ನನ್ನ ತಾಯಿ. ದತ್ತಾತ್ರೇಯ ಚಂದ್ರರನ್ನೇ ಸಹೋದರರನ್ನಾಗಿ ಪಡೆದಂತಹ ಯೋಗ್ಯತೆ ನನ್ನದು. ಕಾಲಾಗ್ನಿ ರುದ್ರನ ಅಂಶದಿಂದ ಜನಿಸಿದ ಕಾರಣದಿಂದಲೋ ಏನು ಕೋಪಕ್ಕೆ ಇನ್ನೊಂದು ರೂಪ ದೂರ್ವಾಸ. ದೂರ್ವೆ ಅಂದರೆ ಗರಿಕೆ. ಆ ಗರಿಕೆಯ ರಸವನ್ನೇ ಕುಡಿದು ಪ್ರಾಣಧಾರಣೆ ಮಾಡಿದಂಥವನು ದೂರ್ವಾಸ. ಸತತವಾದ ಜಪತಪಾನುಷ್ಠಾನಗಳಿಂದ ಪರಮಾತ್ಮನ ಸಾನ್ನಿಧ್ಯವನ್ನು ಹೃದಯದಲ್ಲಿಯೇ ಸಿದ್ಧಿಸಿಕೊಂಡವನು. ಎಂದಿನಂತೆ ನಿತ್ಯ ಕರ್ಮಾನುಷ್ಠಾನಗಳನ್ನು ಪೂರೈಸಿ ಭಗವತ್ ಸಂಕಲ್ಪವೋ ಎಂಬ ಹಾಗೆ ಶ್ರೀಮನ್ನಾರಾಯಣನನ್ನು ಕಾಣಬೇಕೆಂಬ ಹಂಬಲದಿಂದ ವೈಕುಂಠವನ್ನು ಸೇರಿ ಶ್ರೀಹರಿಯ ಸೇವೆಗೈದವನು ನಾನು. ನನ್ನ ಸೇವೆಗೆ ಪ್ರಸನ್ನ ರೂಪದಿಂದ ಪ್ರಸನ್ನ ಭಾವದಿಂದ ಕುಸುಮಮಾಲೆಯೊಂದನ್ನು ಪ್ರಸಾದ ರೂಪವಾಗಿ ಅನುಗ್ರಹಿಸಿದನು ಶ್ರೀಹರಿ. ತಲೆಬಾಗಿ ಸ್ವೀಕರಿಸಿದವನೇ ನಾನಾದರೂ ಹೊರಬಂದು ಒಮ್ಮೆ ಆಲೋಚಿಸಿದೆ. ಸಕಲ ಇಷ್ಟಾರ್ಥಗಳನ್ನು ಈಡೇರಿಸಬಲ್ಲಂತಹ ಈ ಕುಸುಮಮಾಲೆ ಸರ್ವಸಂಗ ಪರಿತ್ಯಾಗಿಯಾದ ನನಗೇಕೆ ಶ್ರೀಹರಿ ನೀಡಿದ? ಹಾಗಿದ್ದರೆ ಶ್ರೀಹರಿಯ ಸಂಕಲ್ಪ ಇದರಲ್ಲೇನು ಅಡಗಿದೆ? ಹಾಗಾಗಿ ಈ ಮಾಲೆಯನ್ನು ಧರಿಸಲು ಯಾರು ಯೋಗ್ಯ ಎಂದು ನಾನು ಚಿಂತಿಸಿದಾಗ ನನ್ನ ಚಿಂತನೆಗೆ ಕಂಡು ಬಂದದು ಸತ್ಯಲೋಕ. ಸತತವಾಗಿ ಸೃಷ್ಟಿ ಕಾರ್ಯದಲ್ಲೇ ನಿರತನಾಗಿರುವಂತಹ ಆ ವನಜ ಸಂಭವನಿಗೆ ಇದು ಯೋಗ್ಯ ಎಂದು ತೀರ್ಮಾನಿಸಿ ಸತ್ಯಲೋಕಕ್ಕೆ ತೆರಳಿ ಬ್ರಹ್ಮದೇವನಿಗೆ ನೀಡಿ ಈ ಕುಸುಮಮಾಲೆಯನ್ನು ಸ್ವೀಕರಿಸಬೇಕು ಎಂದು ಕೇಳಿಕೊಂಡಾಗ ಬ್ರಹ್ಮದೇವ ಹೇಳಿದ್ದಾದರೂ ಏನು? ಎನ್ನೊಳವ ಶೋಧಿಸಲು ಬಂದೆಯಾ? ಚಿನ್ಮಯಾತ್ಮಕನಿತ್ತುದನ್ನು ಕೊಳಲು ನಾನೇನು ಅನ್ಯನೇ? ಶ್ರೀವರನಿಗೆ ಕಿರಿಯವನು ನಾನು. ಮಾತ್ರವಲ್ಲ ಮುಕ್ಕಣ್ಣನಿಗೀಯುವುದು ಉತ್ತಮ ಹಿತ ಎಂದು ಹೇಳಿದನಲ್ಲ. ಅವನ ಮಾತನ್ನು ಕೇಳಿ ಕೈಲಾಸವನ್ನು ಸೇರಿ ಹರನ ಪದತಲದಲ್ಲಿ ಇರಿಸಿ ಸ್ವೀಕರಿಸಬೇಕು ಎಂದು ಕೇಳಿಕೊಂಡೆ. ಅಲ್ಲಿ ಮುಕ್ಕಣ್ಣ ಹೇಳಿದಾದರೇನು? ಹರಿಹರರಲ್ಲಿ ಭೇದವಿಲ್ಲ, ಅವನಿತ್ತದ್ದು ನಾನಿತ್ತಂತೆ ಸರಿ, ನಿನ್ನ ಮನ ಬಂದಂತೆ ಮಾಡು. ಹಾಗಿದ್ದರೆ ಇನ್ನು ಉಳಿದವನು ಒಬ್ಬನೇ, ತ್ರೈಲೋಕ್ಯದಲ್ಲಿ ವೃತ್ರಾರಿ. ಹಾಗಾಗಿ ನನ್ನ ಪಯಣ ಸ್ವರ್ಗದೆಡೆಗೆ. ಲಾಲಿಸವನೀಶಗರ್ ಸುರಪಾಲ ವೈಭವದಿ ದಿಕ್ಪಾಲ ರೋಡಗು
ಓಲಗವನಿತ್ತ ದಿಕ್ಪಾಲರೊಡಗೂಡಿ ಎಂದಿನಂತೆ ಇಂದು ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಂತಹ ನಾನು ಶುಚಿರ್ಭೂತನಾಗಿ ನಿತ್ಯ ಅನುಷ್ಠಾನಗಳನ್ನು ಮುಗಿಸಿ 3 ಮೂರ್ತಿಗಳನ್ನು ಅರ್ಚಿಸಿ ಮೆಚ್ಚಿಸಿ ಪೂಜಿಸಿ ಆದಿಮಾಯೆಯನ್ನು ಮನಸಾರೆ ಸ್ಮರಿಸಿಕೊಂಡು ಸಭಾ ಪ್ರವೇಶ ಮಾಡಿ ಓಲಗವನ್ನಿತ್ತಂತಹ ಸಂದರ್ಭದಲ್ಲಿ ತಾವು ಹೇಳಿದಂತ ಮಾತುಗಳೇನು? ಲಾಲಿಸವನೀಶ ಸುರಪಾಲನತಿ ವೈಭವದಿ ಓಲಗವನಿತ್ತ ದಿಕ್ಪಾಲಕರೊಡಗೂಡಿ. ಬಹಳಷ್ಟು ಅರ್ಥಗರ್ಭಿತವಾದಂತಹ ಮಾತುಗಳನ್ನೇ ಆಡಿದ್ದೀರಿ. ಬಹಳಷ್ಟು ಸಂತೋಷವಾಯಿತು. ಏಕೆಂದರೆ ಈ ಅಮರಲೋಕದ ಅಮರ ಸಿಂಹಾಸನವನ್ನು ಏರಿರುವ ಸ್ವರ್ಗಾಧಿಪನೆಂಬ ನೆಗಳ್ತೆಗೆ ಪಾತ್ರನಾಗಿರುವಂತಹ ಈ ದೇವೇಂದ್ರ ಇಂದು ಪ್ರಕೃತ ವರ್ತಮಾನ ಕಾಲದಲ್ಲಿ ಪುರಂದರನೆಂದೆನಿಸಿಕೊಂಡು ಅತ್ಯಂತ ವೈಭವಿತವಾಗಿ ವರ್ತಿಸುತ್ತಿದ್ದೇನೆ ಎನ್ನುವಂತಹ ವಿಚಾರ ತಮಗೆಲ್ಲರಿಗೂ ವೇದ್ಯವಾಗಿರುವಂಥದ್ದೇ. ನಮ್ಮದಾದಂತಹ ಸ್ವರ್ಗದ ಸುವಸ್ತುಗಳೆಲ್ಲವನ್ನೂ ಬಯಸಿ ಹಕ್ಕು ಸ್ಥಾಪನೆ ಮಾಡಲು ಬರುವಂತಹ ನಮ್ಮವರೇ ಆದಂತಹ ನಮ್ಮ ದೊಡ್ಡಮ್ಮ ದಿತಿದೇವಿಯ ಮಕ್ಕಳ ಬಾಧೆಯನ್ನು ಹೊರತುಪಡಿಸಿದರೆ ಈ ಸ್ವರ್ಗದ ಸುಖವನ್ನು ಅನುಭವಿಸುವುದಕ್ಕೆ ಯಾರಿಂದಲೂ ಬಾಧೆ ಬಾಧಿಸಿದ್ದಿಲ್ಲ. ಇದರ ಮಧ್ಯೆ ಆದಿದೈತ್ಯರೆನಿಸಿಕೊಂಡಿರುವಂತಹ ಹಿರಣ್ಯಾಕ್ಷ ಹಿರಣ್ಯಕಶಿಪು ಈ ರಾಕ್ಷಸರ ಹೆಸರುಗಳನ್ನು ಒಮ್ಮೆ ಕೇಳಿಸಿಕೊಂಡರೆ ಎದೆಜಲ್ಲೆನಿಸುವಂಥದ್ದು ಸತ್ಯವಾದಂತಹ ವಿಚಾರವೇ. ಆದರೂ ಶತಯಾಗವನ್ನು ಪೂರೈಸಿ ಯಾರಿಗೂ ದೊರೆಯದಂತಹ ಈ ನಾಕದ ಪದವಿಯನ್ನು ನಾವು ಪಡೆದಿದ್ದೇವೆ. ಅಷ್ಟೆಲ್ಲ 3 ಮೂರ್ತಿಗಳು ವರಪ್ರಸಾದವಾಗಿ ನಮಗಿತ್ತಿದ್ದಾರೆ ಎಂದಾದರೆ ಇದು ನಮ್ಮ ಯೋಗ ಭಾಗ್ಯವೇ ಸರಿ. ಅಷ್ಟು ಮಾತ್ರವಲ್ಲ, ಇನ್ನೂ ಈ ನಾಕದ ಪದವಿ ಗಟ್ಟಿಯಾಗಿ ಉಳಿದಿದೆ ಎಂದಾದರೆ ಇದಕ್ಕೆ ಆ ಕಮಲನಾಭನ ದಯೆಯೇ ಮೂಲ ಕಾರಣ ಎಂದು ಹೇಳಬಹುದು. ಅಂದು ಹರಿಶರಣ ಹಿರಣ್ಯಕಶಿಪುವಿನ ಮಗನಾದಂತಹ ಪ್ರಹ್ಲಾದ ಹಾಗೂ ನಮ್ಮ ಕೂಡೆ ಶ್ರೀಹರಿ ಮಾಡಿಕೊಂಡಂತಹ ಒಪ್ಪಂದದ ಇಂಗಿತದ ಪ್ರಕಾರವಾಗಿ ನಮ್ಮಷ್ಟಕ್ಕೆ ನಾವು ಅವರ ಪಾಲಿಗೆ ಅವರು ಎನ್ನುವ ರೀತಿಯಲ್ಲಿ ಆಡಳಿತವನ್ನು ಮಾಡಿಕೊಂಡು ಬಹಳಷ್ಟು ಸಂತೋಷದಿಂದ ವೈಭವದಿಂದಲೇ ರಾಜ್ಯಭೋಗವನ್ನು ಅನುಭವಿಸುತ್ತಾ ಇದ್ದೇವೆ. ಹೇಳುವಾಗ ಬಹಳಷ್ಟು ಸಂತೋಷ. ಓಲಗವನ್ನಿತ್ತಂತಹ ಕಾರಣ ದಿಕ್ಪಾಲಕರಾದಿ ಸುಮನಸರೇ, ಈ ತ್ರೈಲೋಕ್ಯದೊಳು ದೇವೇಂದ್ರ ಸ್ವರ್ಗಾಧಿಪ ನನ್ನಷ್ಟು ಶ್ರೇಷ್ಠತೆಯನ್ನು ಪುರಂದರನೆಂದೆನಿಸಿಕೊಂಡು ಆಡಳಿತವನ್ನು ಮಾಡುವಂತ ಒಬ್ಬ ಶ್ರೇಷ್ಠ ವ್ಯಕ್ತಿ 3 ಲೋಕದಲ್ಲಿ ಯಾರಿದ್ದಾರೆ ಇದನ್ನು ಕೇಳುವಂತ ಉದ್ದೇಶದಿಂದ ನೋಡಿ ಓಲಗವನ್ನಿತ್ತದ್ದು. ಅಷ್ಟು ಮಾತ್ರವಲ್ಲ, ನನ್ನ ರೀತಿಯ ಆಡಳಿತವನ್ನು ಮಾಡುವುದಕ್ಕೆ ಆ ಕೂಳರಿಂದ ಸಾಧ್ಯ ಉಂಟೆ? ಒಂದಿಷ್ಟು ಧಾರ್ಮಿಕ ಚಿಂತನೆ ಇಲ್ಲದ ತಾಮಸ ಗುಣವುಳ್ಳ ರಾಕ್ಷಸರು ಈ ದೇವಲೋಕಕ್ಕೆ ಮಾನ್ಯರೇ? ಹೌದು, ಖಂಡಿತವಾಗಿಯೂ ಸಾಧ್ಯವಿಲ್ಲ. ಆ ಕಾರಣಕ್ಕಾಗಿ 3 ಮೂರ್ತಿಗಳು ವರವಿತ್ತು ಕರುಣಿಸಿದಂತ ಈ 4 ಲೋಕದ ಪದವಿ ಬಹಳ ಸಂತೋಷವಾಗ್ತಾ ಇದೆ. ಈ ಸಂತೋಷವನ್ನು ನಾವು ಮಾತ್ರ ಅನುಭವಿಸಿದರೆ ಸಾಕೆ? ಇಲ್ಲ, ನಮ್ಮವರನ್ನೆಲ್ಲ ಸೇರಿಸಿಕೊಂಡು ಈ ಸಂಭ್ರಮವನ್ನು ವಿಜಯೋತ್ಸವನ್ನಾಗಿ ಆಚರಿಸಿದರೆ ಹೇಗೆ? ಆಲೋಚನೆ ಮಾಡಿ ನಮ್ಮವರನ್ನೆಲ್ಲ ಕೇಳಿದಂತಹ ಸಂದರ್ಭದಲ್ಲಿ ಬಹಳಷ್ಟು ಸಂತೋಷದಿಂದ ಒಪ್ಪಿಕೊಂಡಿದ್ದಾರಲ್ಲ. ಈ ವಿಜಯೋತ್ಸವ ಸಪ್ಪೆಯಾಗಬಾರದು, ಬಹಳಷ್ಟು ಸಂತೋಷದಿಂದ ಕೂಡಿರಬೇಕು. ಹಾಗಿದ್ದರೆ ಏನು ಮಾಡಬೇಕು? ಹೌದು, ನಮ್ಮ ಈ ಸ್ವರ್ಗಲೋಕದ ವೈಭವವನ್ನು ಪ್ರತಿಬಿಂಬಿಸುವೋಪಾದಿಯಲ್ಲಿ ನಮ್ಮ ವಿಜಯೋತ್ಸವ ನಡೆಯಬೇಕು. ಹಾಗಾಗಿ ನೃತ್ಯ, ಘೋಷ, ಸಂಗೀತಗಳೊಂದಿಗೆ ನಮ್ಮವರನ್ನೆಲ್ಲ ಸೇರಿಸಿಕೊಂಡು ನಂದನವನ ವಿಹಾರಕ್ಕಾಗಿ ಐರಾವತವನ್ನೇರಿ ಹೊರಡುತ್ತೇನಂತೆ. ನೋಡೋಣ. ವನವಿಹಾರಕ್ಕಾಗಿ ಹೊರಟಂತಹ ಸಂದರ್ಭದಲ್ಲಿ ಮಧ್ಯ ಆಗಮನವಾಗ್ತಾ ಇದೆಯಲ್ಲ ದುರ್ವಾಸ ಮುನಿಗಳದ್ದು. ದುರ್ವಾಸ ಮುನಿಗಳಿಗೆ ನಮೋ ನಮಃ. ಶುಭವಾಗಲಿ ದೇವರಾಜ. ಮುನಿಪ ದೇವರಾಜ, ಮುನಿಪನಿದನು ಕಂಡರೆ ನಯ ಮನಕ್ಕೆ ಸೋಜಿಗಮಾಗಿ ತೋಪುದು ನಯಮನಕ್ಕೆ ಸೋಜಿಗವಾಗಿ
ನನಗೆ ಸೋಜಿಗಮಾಗಿ ತೋಪುದು ತನು ಪುಳಕಗೊಂಡಿರುವ ಬಗೆಯೇ ಏನು ಕಲೋಸುರೋ ತನು ಪುಳಕಗೊಂಡಿರುವ ಬಗೆ ಏನೇನು ತಲುಸುರೋ ಮುನಿಪ ದುರ್ವಾಸ ಮುನಿಗಳೇ, ದೇವರಾಜ ನಿಮ್ಮನ್ನು ಕಂಡಾಗ ಹಾ. ಎನ್ನ ಮನಕ್ಕೆ ಬಹಳಷ್ಟು ಸೋಜಿಗವೆನಿಸ್ತಾ ಇದೆ ಸ್ವಾಮಿ. ಹಾ. ಬಹಳಷ್ಟು ಸಂತೋಷವಾಗ್ತಾ ಇದೆ. ಹಾ. ಅನಿರೀಕ್ಷಿತವಾದ ಆಗಮನ ತಮ್ಮದೇ ಆಗಿದ್ದರೂ ಕೂಡ ಹೌದು. ಬಹಳಷ್ಟು ಸಂತೋಷಗೊಂಡಿದ್ದೀರಿ. ಹಾ. ನಿಮ್ಮ ಮುಖವನ್ನು ನೋಡುವಾಗ ಹಾ. ಏನಾದರೂ ವಿಶೇಷವಾದಂತ ಸಂಗತಿಗಳಿರುವುದಂತೂ ಸತ್ಯವೇ. ಅರ್ಥವಾಯ್ತಲ್ಲ? ತನುಪುಳಕಗೊಂಡಿರುವ ಪರಿ ಏನು, ಹಾ. ಆದರೂ ಕೇಳಬೇಕೆನ್ನುವಂತ ತವಕ ನನಗಿದ್ದರು. ಹಾ. ಸ್ವಾಮಿ ನೋಡಬಾರದೆ, ನಮ್ಮವರನ್ನೆಲ್ಲ ಸೇರಿಸಿಕೊಂಡು ಐರಾವತವನ್ನ ಏರಿಕೊಂಡು ನಂದನವನ ವಿಹಾರಕ್ಕಾಗಿ ಹೊರಟು ನಿಂತವ ನಾನು. ಹಾ. ಹಾಗಾಗಿ ತಮ್ಮಲ್ಲಿ ನನ್ನದೊಂದು ವಿಜ್ಞಾಪನೆ ಸ್ವಾಮಿ. ಹಾ. ಆದಷ್ಟು ಬೇಗ ಈ ನಂದನವನ ಕಾರ್ಯವನ್ನು ನಾವು ಮುಗಿಸಿ ಬರುವವರಿದ್ದೇವೆ. ಕಾರ್ಯ ಬಾಹುಳ್ಯ ನನ್ನಲ್ಲೇ ಇದೆ ಎಂದಾದರೆ ನಮ್ಮ ಆಸ್ಥಾನಕ್ಕೆ ತಾವು ಪಾದ ಬೆಳೆಸಿದಲ್ಲಿ ಶೀಘ್ರದಲ್ಲಿ ನಮ್ಮದಾದಂತಹ ಕಾರ್ಯವನ್ನು ಮುಗಿಸಿ ಬಂದು ತಮ್ಮನ್ನು ಕಾಣುವವನಿದ್ದೇನೆ. ಹೋಗಿ ಬರಲೇ? ದೇವರಾಜ, ವಿಸ್ಮಯವಾಗುತ್ತಿದೆ ನನಗೆ. ಕೇಳಿ ವಿಸ್ಮಯದಿಯು ನುಡಿದ ಎನಗೂಳಿಗವೋ ತಪವೊಂದಿಗೆ ಎನಗೂಳಿಗವು ತಪವೊಂದಿಗೆ ನಿರ್ಜರರಾಳುವಿಗೆ ವೃದ್ಧಿಸುವುದು ಈ ಸುಮಮಾಲೆಯಿಂದ. ನಿರ್ಜರರಾಳುವಿಗೆ ವೃದ್ಧಿಸುವುದೀಗೆ ಸುಮಮಾಲೆಯಿಂದ. ಮುನಿಶ್ರೇಷ್ಠರೇ, ಪರಮಾಶ್ಚರ್ಯವಾಗುತ್ತಿದೆ ನನಗೆ. ಯಾಕೆ ಸ್ವಾಮಿ? ಇಲ್ಲಿ ನಾನೇ ತುಂಬಾ ಅವಸರದಲ್ಲಿದ್ದೇನೆ. ಹ, ಇಲ್ಲಿ ನಿನ್ನನ್ನು ನೋಡುವಾಗ ನನಗಿಂತಲೂ ಅವಸರದಲ್ಲಿ ನೀನಿದ್ದಾಗೆ ಕಾಣ್ತದೆ. ಕಾಣಿಸ್ತಾ ಇದೆಯಲ್ಲ ಸ್ವಾಮಿ. ಇರ್ಲಿ, ಹ, ಆದ್ರೆ ಏನು ಮಾಡೋಣ ಹೇಳು? ಏನು ಬಂದದ್ದಾಗಿದೆ. ಹ, ಬಂದಂತಹ ವಿಚಾರವನ್ನು ಹೇಳಲೇಬೇಕು. ಹ, ಹಾಗಾಗಿ ಹ, ಹೇಳ್ತಾ ಇದ್ದೇನೆ. ಏನು ಸ್ವಾಮಿ? ಇದೋ ನನ್ನ ಕೈಯಲ್ಲಿ ನೋಡು, ಹ, ಕುಸುಮ ಮಾಲೆ. ಕಾಣಿಸ್ತಾ ಇದೆ. ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸಬಲ್ಲದು ಇದು. ಹ, ನಿನ್ನ ಐಶ್ವರ್ಯ ಇನ್ನಷ್ಟು ವೃದ್ಧಿಸಲಿ. ಈ ದೇವೇಂದ್ರನ ಐಶ್ವರ್ಯ ಇನ್ನಷ್ಟು ವೃದ್ಧಿಸಬೇಕು. ಹಾಗಾಗಿ ಈ ಕುಸುಮ ಮಾಲೆಯನ್ನು ನಿನಗೆ ನೀಡಿ ಹೋಗೋಣ ಎಂದು ಬಂದವನು ನಾನು. ಕುಸುಮ ಮಾಲೆಯನ್ನು ನನಗೆಯುವುದಕ್ಕೋಸ್ಕರವಾಗಿ ಬಂದವರು ಸ್ವಾಮಿ. ಸ್ವೀಕರಿಸು. ನಾನು ಸ್ವೀಕರಿಸಬೇಕು ಸ್ವಾಮಿ. ಸೃಷ್ಟಿ ಮೂರ ಕೊಡೆಯ ಒಡೆಯ ಸುರರಿಸೇವಕರನಗೆ
ಶ್ರೇಷ್ಠತಾನೆನುತ ಶ್ರೇಷ್ಠನಾನೆನುತ ಶ್ರೇಷ್ಠ ನಾನು ಶ್ರೇಷ್ಠನಾನೆನುತ ತ್ರೈಮೂರ್ತಿಗಳು ಮುದದೊಳಿ ಪಟ್ಟದ ಒಡೆತನವಿತ್ತ ಮೇಲಪ್ಪುದು ಇದರೊಳೆ ನೆನುತ ಗರುವದೊಳುಬ್ಬುತ್ತಾಗ ದುರ್ವಾಸ ಮುನಿಗಳೇ, ದೇವರಾಜ, ಬ್ರಹ್ಮ ಸೃಷ್ಟಿಯಲ್ಲೇ ಅತ್ಯಂತ ಶ್ರೇಷ್ಠ ಎಂದೆನಿಸಿಕೊಂಡಿರುವಂತ ಹಾ 3 ಲೋಕದ ಒಡೆಯ ಈ ದೇವೇಂದ್ರ ಹಾ. ಅಷ್ಟು ಮಾತ್ರವಲ್ಲ, ಹ್ಮ್ ನೋಡಿ ದೇವಲೋಕದ ಸುರರೆಲ್ಲರೂ ನನ್ನ ಸೇವಕರಾಗಿದ್ದುಕೊಂಡು ಹಾ. ಮೆರೆಯತಕ್ಕಂತ ವಿಪುಲ ಅವಕಾಶವನ್ನೇ 3 ಮೂರ್ತಿಗಳು ನನಗೆ ವರಪ್ರಸಾದವಾಗಿತ್ತಿದ್ದಾರೆ ಎಂದಾದರೆ ಹಾ. ಈ ಯೋಗ್ಯತೆ ಏನು ದೇವೇಂದ್ರನದ್ದು ಹೌದಪ್ಪ. ತಾವು ತಿಳಿದಿರುವವರೇ. ಅಷ್ಟು ಮಾತ್ರವಲ್ಲ, ಕಮಲನಾಭನ ದಯೆಯೊಳು ಯಮಗೆ ಲಭಿಸಿದೆ ಅಮಿತ ಸಂಪದವು. ಹಾ. ಸಾಸಿರ ನಾಲಿಗೆಯುಳ್ಳ ಆದಿಶೇಷನಿಗೂ ವರ್ಣಿಸಲ ಸಾಧ್ಯವಾಗಿರುವಂತಹ ಈ ಸ್ವರ್ಗಲೋಕ, ಹಾ. ಕಲ್ಪಿಸಿದ್ದನ್ನು ಕೊಡುವ ಕಾಮಧೇನು ಇರುವುದು ಈ ದೇವಲೋಕದಲ್ಲೇ. ಹಾಗಿರುವಾಗ ಇಷ್ಟೊಂದು ವೈಭೋಗದಿಂದ ಮೆರೆಯುತ್ತಿರುವಂತಹ ದೇವೇಂದ್ರನಿಗೆ ಇನ್ನೂ ಸಂಪತ್ತು ವೃದ್ಧಿಸಬೇಕು. ಸ್ವಾಮಿ, ಹಸಿದವನಿಗೆ ಏನಾದರೂ ಹೊಟ್ಟೆಗೆ ಹಾಕಿದ್ರೆ ಆ ಸಂದರ್ಭದಲ್ಲಿ ಅವನಿಗೆ ಸಮಾಧಾನವಾಗುವುದಕ್ಕೆ ಸಾಧ್ಯತೆ ಇದೆ. ತುಂಬಿ ತುಳುಕುತ್ತಿರುವಂತಹ ಈ ದೇವೇಂದ್ರನಿಗೆ ಸ್ವರ್ಣ ಮಾಲಿಕೆಯನ್ನು ನೀಡುವುದಕ್ಕೋಸ್ಕರವಾಗಿ ಬಂದಿದ್ದೀರಾ. ಆದರೂ ಮನಸ್ಸಿಲ್ಲದಿದ್ದರು ಶ್ರೀಹರಿಯವರ ಪ್ರಸಾದ. ಅಷ್ಟು ಮಾತ್ರವಲ್ಲ, ದುರ್ವಾಸರು ನೀಡುತ್ತಿದ್ದಾರೆ ಎನ್ನುವಂತಹ ಉದ್ದೇಶವನ್ನಿಟ್ಟುಕೊಂಡು ಇದೇ ಸ್ವೀಕರಿಸಿದ್ದೇನೆ. ನಾನು ಏರಿರುವಂತಹ ಐರಾವತದ ಕಂಠ ಪ್ರದೇಶಕ್ಕೆ ತೊಡಿಸಿ ಬಿಡುತ್ತೇನಂತೆ, ನೋಡೋಣ. ಮದಾಂತ ಏನು 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 ಸ್ವಾಮಿ? ರಾಜನೆ ಕೈಗೊಂಡು ಉತ್ತಮ ಸ್ಥಾನವ ಕೆಡಿಸಿದೆಯ ಎಲ್ಲ ಮದಾಂತ. ಏನಾಯ್ತು ಸ್ವಾಮಿ ನಿಮಗೆ? ನೀನು ಉತ್ತಮೋತ್ತಮನೆಂದು ತಿಳಿದು ತ್ರಿಮೂರ್ತಿಗಳು ನಿನಗೆ ಸ್ವರ್ಗಾಧಿಪತ್ಯವನ್ನು ಕೊಟ್ಟದ್ದೇ ಹೌದಾದರು ಆ ಮುದವೇ ಮದವಾಗಿ ಪರಿಣಮಿಸಿತ್ತಲ್ಲ. ಏನಾಯ್ತು? ಏನು ಮಾಡಿದೆ ನೀನು? ಏನು ಮಾಡಿದೆ? ಗಜದ ಕಂಠ ಪ್ರದೇಶಕ್ಕೆ ತೊಡಿಸಿ ಬಿಟ್ಟಿದೆ. ಹೌದಲ್ಲ? ಹೌದು. ನಾನು ಪ್ರೀತಿಯಿಂದ ಕೊಟ್ಟಂತಹ ಕುಸುಮ ಮಾಲೆ ಅಹಂಕಾರದ ಸಂಕೇತವ ಎಂಬ ಹಾಗೆ ಐರಾವತದ ಮೇಲೆ ಕುಳಿತೇ ಸ್ವೀಕರಿಸಿದ್ದು ಮಾತ್ರವಲ್ಲ, ಆ ಐರಾವತದ ಸೊಂಡಿಲಿಗೆ ತೊಡಿಸಿದ್ದು. ಹೌದು. ಆ ಆನೆಯಾದರೂ ಏನು ಮಾಡಿತ್ತು? ಅದನ್ನು ನೆಲಕ್ಕೆ ಅಪ್ಪಳಿಸಿ ಪುಡಿ ಪುಡಿ ಮಾಡಿತ್ತು. ಹೌದು. ಬಡ ಮುನಿ ದೂರ್ವಾಸ, ಮನೆಯ ಬಟ್ಟೆ ಉಟ್ಟವ, ಇವನಿತ್ತಂತಹ ಹಾರಕ್ಕೆ ಬೆಲೆ ಏನಿದ್ದಿತ್ತು ಅಂತ ತಿಳಿದಿದೆಯಾ? ಆ ಹಾರದ ಬೆಲೆ ಏನಾದರೂ ಗೊತ್ತಿದೆಯಾ ನಿನಗೆ? ಶ್ರೀಹರಿಯ ಪ್ರಸಾದ ಅದು. ಅದನ್ನು ಕಂಡು ಸಾಕ್ಷಾತ್ ಶಂಕರನೇ ತಲೆಬಾಗಿದ್ದಾನೆ, ಬ್ರಹ್ಮದೇವನೇ ಕರಜೋಡಿಸಿದ್ದಾನೆ. ಹೌದು ಸ್ವಾಮಿ. ಅಂತಹ ಮಾಲೆಯನ್ನು ತಿರಸ್ಕರಿಸಿದೆ ಅಲ್ಲ ನೀನು. ಕೇವಲ ದೂರ್ವಾಸನನ್ನು ತಿರಸ್ಕರಿಸಿದು ಮಾತ್ರವಲ್ಲ, ತ್ರಿಮೂರ್ತಿಗಳನ್ನು ಧಿಕ್ಕರಿಸಿದ್ದೀಯ. ಯಾಕಿಷ್ಟು ಕೋಪ ಸ್ವಾಮಿ? ನೀನು ಈ ರೀತಿ ಗೈದುದಕ್ಕೆ ಬಿಡುವುದಿಲ್ಲ, ನಿನ್ನನ್ನು ಬಿಡುವುದಿಲ್ಲ. ಈ ರೀತಿ ಗೈದುದಕ್ಕೆ ಸಕಲ ಸಂಪದವಿಲ್ಲ. ಪಾಲಾಗಿ ನಾಗ ಪದವಿಯು ಮುಂದೆ ಕೂರರಾಳಿಯಲ್ಲಿ ಕೆಲಗಾಲ ದಾರಿದ್ರ್ಯ ಅನುಭವಿಸೆಂದು ಶಪಿಸಿ ನಡೆದ. ಎಲ್ಲ ಮೂರ್ಖ, ಇದು ನನ್ನ ಕೈ ತನ್ನಿಂತಾನೇ ಮೇಲೆತ್ತಲ್ಪಟ್ಟಿದೆ. ಯಾವ ಅಧಿಕಾರ ಮದದಿಂದ ನೀನು ಈ ರೀತಿ ವರ್ತಿಸಿದೆಯೋ ಆ ಅಧಿಕಾರ ಇನ್ನು ಮುಂದೆ ದುಷ್ಟರ ಪಾಲಾಗಲಿ, ದುಷ್ಟರ ಪಾಲಾಗಲಿ. ಈ ಸ್ವರ್ಗದ ಸಿರಿ ಸಂಪದವೆಲ್ಲ ಶರದಿ ಪಾಲಾಗಲಿ, ಶರದಿ ಪಾಲಾಗಲಿ. ಮಾತ್ರವಲ್ಲ, ನೀನು ಕೆಲಕಾಲ ದಾರಿದ್ರ್ಯವನ್ನೇ ಅನುಭವಿಸು, ದಾರಿದ್ರ್ಯವನ್ನೇ ಅನುಭವಿಸು. ಏನಿದು? ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿ ಬಿಟ್ಟನಲ್ಲ. ಸುರಪಗಣಿಸದೆ ಚರಿಸುತ್ತ ಬಂದು ಸಭೆ ನೆರಗಿ ಪೇಳಿದನುಬ್ಬುತ್ತಾಗ ತಿರುಕ ಮುನಿ ಮುನಿದರೇನು, ಮುನಿ ತಿರುಕ ಮುನಿ ಮುನಿದರೇನು, ಹಿಂದುವುದೇ
ಇದಕ್ಕೆ ಹೇಳುವುದಲ್ಲವೇ, ಯಾರಾದರೂ ಒಳ್ಳೆಯ ಕೆಲಸವನ್ನು ಮಾಡಿದಲ್ಲಿ ಅದಕ್ಕೆ ಕೆಡಿಸುವುದಕ್ಕೆ ಇಂಥವರು ಇದ್ದಾರೆ ಎನ್ನುವುದಕ್ಕೆ ಈ ದುರ್ವಾಸ ಮುನಿ ಕಾರಣನಾಗಿ ಬಿಟ್ಟನಲ್ಲ. ಶ್ರೇಯಾಂಶಿ ಬಹುವಿಜ್ಞಾನಿ, ಇವನನ್ನೇ ನೋಡಿ ಹೇಳಿದ್ದು ನೋಡಿ. ಅಷ್ಟು ಮಾತ್ರವಲ್ಲ, ಹೇಳಿದ್ದೇನವನು ಸ್ವರ್ಗದ ಸುವಸ್ತುಗಳೆಲ್ಲವೂ ಶರದಿಯ ಪಾಲಾಗಲಿ. ಅಷ್ಟು ಮಾತ್ರವಲ್ಲ, ನಾಕವನ್ನು ದುರುಳರು ಆಳಲಿ. ಏನಿದು ಸ್ವರ್ಗಲೋಕದ ಸಂಪತ್ತು ಇವನ ಪಿತ್ರಾರ್ಜಿತ ಆಸ್ತಿ ಎಂದೆನಿಸಿಕೊಂಡನೆ ಶಾಪವನಿಕ್ಕಿದನಲ್ಲ. ಈ ತಿರುಕ ಮುನಿ ಮುನಿದರೆ ಎಷ್ಟು ಮುನಿದಾನು. ಇವನ ಶಾಪ ಫಲಿಸುವುದಕ್ಕೆ ಸಾಧ್ಯ ಉಂಟೆ? ಮೂರು ಮೂರ್ತಿಗಳು ವರಪ್ರಸಾದವಾಗಿ ನೀಡಿರುವಂತಹ ಈ ಸಂಪತ್ತು ಇದನ್ನು ಅನುಭವಿಸುವುದಕ್ಕೆ ನಮಗೆ ಸ್ವರ್ಗಲೋಕದ ಸುರರಿಗೆ ಮಾತ್ರ ಇಷ್ಟು ಗೊತ್ತಿರುವಂತಹ ಸಂದರ್ಭದಲ್ಲಿ ಶರದಿಯ ಪಾಲಾಗುವುದಕ್ಕೆ ಸಾಧ್ಯ ಉಂಟೆ? ಇದರ ಬಗ್ಗೆ ಯೋಚಿಸಿ ಪ್ರಯೋಜನವಿಲ್ಲ. ಯಾಕೆ ನೋಡಿ, ಎಲ್ಲರೂ ಒಂದು ಸಮೇತ ನನ್ನನ್ನೇ ನೋಡುತ್ತಾ ಇದ್ದಾರಲ್ಲ. ಯಾರು ಎದೆಗುಂದಬೇಡಿ, ನಮ್ಮದಾದಂತಹ ನಂದನವನ ವಿಹಾರವನ್ನು ಮಾಡಬೇಕಾಗಿದೆ. ಹಾಗಾಗಿ ಐರಾವತವನ್ನೇರಿ ಹೊರಡೋಣವಂತೆ ಮುಂದುವರಿಯೋಣ. ವೈಭವದಲ್ಲಿ ಮೇಲೆನಿಪಂತಹ ಈ ಶೋಣಿತಾಪುರ ಪ್ರಸ್ತುತ ಈ ಸಿಂಹಾಸನವನ್ನೇರಿ ಕುಳಿತವನು ಯಾರು ಅಂತ ಹೇಳಿದ್ರೆ ಮಹಾಬಲಿ ಎನ್ನುವಂತಹ ಚಕ್ರವರ್ತಿಯಾಗಿರುವ ನಾನು. ಅತಿ ಬಲಬಲಿ ಎನ್ನುವ ಹಾಗೆ ವಿಶೇಷವಾದಂತಹ ವಿಶೇಷಣದಿಂದ ನನ್ನನ್ನು ಕರೆಯುವುದು ಉಂಟು. ಯಾಕೆ? ಈ ಶೋಣಿತ ಅರ್ಥಾತ್ ರಕ್ತ ಧನುಜರ ಪಾಳಯಕ್ಕೆ ಒಂದು ರೀತಿಯಲ್ಲಿ ಅದು ಜೀವದ್ರವವಾದಂತಹ ನಗರವೇ ಹೌದು. ಒಂದು ಕಾಲದಲ್ಲಿ ಮಯನ ಮೂಲಕವಾಗಿ ಗುರು ಶುಕ್ರಾಚಾರ್ಯರ ಅನುಗ್ರಹದ ಹಾಗೆ ಭಂಡಾಸುರನಿಂದ ನಿರ್ಮಿಸಲ್ಪಟ್ಟದ್ದು ಈ ಶೋಣಿತಾಪುರ. ಅಂದಿನಿಂದ ತೊಡಗಿ ಇಂದಿನ ತನಕ ಶೋಣಿತದ ಈ ಅಧಿಕಾರವಾಗಲಿ ಅಥವಾ ಈ ಚಕ್ರವರ್ತಿತ್ವದಲ್ಲಾಗಲಿ ಮಹತ್ವವೇನು ವೈಭವವೇನು ಅಂತ ಕೇಳಿದರೆ ಕಡಿಮೆಯಾಗಿದೆ ಇದಕ್ಕಿಂತ ಅಂತ ಎಂದೂ ಬಂದದ್ದಿಲ್ಲ. ವೈಭವದಲ್ಲಿ ಯಾವಾಗಲೂ ನಾವು ಮುಂದೆ. ಹಾಗಿದ್ರೆ ವಿಶೇಷವಾದ ಈ ಕಾಲಕ್ಕೆ ಮಹಾಬಲಿ ಚಕ್ರವರ್ತಿಯ ಈ ಸಮಯದಲ್ಲಿ ಯಾಕೆ ಅತಿಬಲ ಬಲಿ ಎನ್ನುವ ಹಾಗೆ ವಿಶೇಷಣವನ್ನು ಸೇರಿಸಲ್ಪಟ್ಟಿತು? ಹೌದು, ನಮ್ಮಲ್ಲಿರುವಂತಹ ಒಗ್ಗಟ್ಟು, ಸಮಾಲೋಚನೆ, ನಮಗೆ ಅನುಕೂಲವಾಗಿ ಬೆಳೆಯುವಂತಹ ಬರುವಂತಹ ಸಹಯೋಗದಲ್ಲಿ ಯೋಗಿಸುವಂತಹ ನಮ್ಮವರಾದಂತಹ ದಿವಿಜರು ಇವರೆಲ್ಲರೂ ಕೂಡ ಈ ವೈಭವಕ್ಕೆ ಕಾರಣಕರ್ತರು ಎಂದರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ? ನಮ್ಮ ಚಿಕ್ಕಪ್ಪನಾದಂತಹ ಭಾಷ್ಕಳಾಸುರ ಮಹಿಷಾಸುರನ ಕಾಲದಿಂದಲೂ ಮಂತ್ರಿಯಾಗಿದ್ದುಕೊಂಡು ಸಲಹೆ ಸೂಚನೆಗಳನ್ನು ಕೊಡ್ತಾ ಬಂದವರೇ. ಈ ಕಾಲಕ್ಕೂ ಅವರು ನನಗೆ ಮಂತ್ರಿಯಾಗಿಯೇ ತನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂತಾದರೆ ಅವರ ಅನುಭವದ ಆ ಜೋಳಿಗೆ ಎಷ್ಟು ದೊಡ್ಡದಾಗಿರಬೇಕು. ಅದರ ಫಲವನ್ನೆಲ್ಲ ಈ ಸಾಮ್ರಾಜ್ಯಕ್ಕೆ ಅವರು ಧಾರೆ ಎರೆದು ಕೊಡ್ತಾರೆ ಅಂತ ಆಗಬೇಕು ಅಂತ ಆದ್ರೆ ಇಲ್ಲಿ ಕೇವಲ ಬಲಿಚಕ್ರವರ್ತಿಯ ಹಿರಿಮೆಯೇ ಅಂತ ಹೇಳುವುದಕ್ಕಿಲ್ಲ. ಮತ್ತೆ ನಮ್ಮಲ್ಲಿ ಒಬ್ಬೊಬ್ರು ಇದ್ದಾರೆ. ಹೇಗೆ? ಒಬ್ಬೊಬ್ಬ ಸಾಕು ದಿವಿಜ ನಾಯಕ, ಸಹಸ್ರ ಸಂಖ್ಯೆಯ ದೇವತೆಗಳನ್ನ ಏಕಾಂಗಿಯಾಗಿ ಹೋರಾಡಿ ಹೆಡೆಮುರಿ ಕಟ್ಟಿ ಸಾಗಿಸುವುದಕ್ಕೆ ಅಂತಹ ಬಂಡಾಸುರ ಇದ್ದಾನೆ. ದಿವಿಜ ನಾಯಕ ಎನ್ನುವಂತಹ ಬೇರೆ ಬೇರೆ ನಾಮಧೇಯಗಳನ್ನು ಹೊಂದಿ ಅಮರ ವಿಭಾಡ ಎನ್ನುವಂತಹ ನಾಮಾಂಕಿತದೊಂದಿಗೆ ಪ್ರಸಿದ್ಧಿಯನ್ನು ಪಡೆದಂತಹ ಜಂಬಾಸುರ ಇದ್ದಾನೆ. ಒಬ್ಬರೋ ಇಬ್ಬರೋ ಹೇಳುವುದಕ್ಕಿಲ್ಲ. ಪ್ರತಿಯೊಬ್ಬರ ಆ ಸೇವೆಯ ಭಾಗ್ಯದಿಂದಾಗಿ ಈ ಕಾಲಕ್ಕೆ ಇಲ್ಲಿಯ ವೈಭವ ಇಷ್ಟೊಂದು ಮೆರೆಯಲ್ಪಡುತ್ತದೆ ಅಂತ ಹೇಳಿದರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ. ಆದ್ದರಿಂದಲೇ ಈ ಕಾಲಕ್ಕೆ ಶೋಣಿತದ ವರ್ಣನೆಯನ್ನು ಮಾಡಬೇಕು ಅಂತಾದರೆ ಇಲ್ಲಿ ಬಲಿಚಕ್ರವರ್ತಿಯ ಹಿರಿಮೆ ಅಂತ ಹೇಳುವುದಲ್ಲ, ಅವನ ಹಿಂದಿರುವ ಬಲದ ಒಲುಮೆ ಎಷ್ಟುಂಟು, ಹಿರಿಮೆ ಎಷ್ಟುಂಟು, ಇದನ್ನ ಈ ಕಾಲಕ್ಕೆ ನಾವು ಸೂಚಿಸುವುದೇ ಮುಖ್ಯವಾಗುತ್ತದೆ. ಹಾಗಂತ ಮೇಲೆನಿಪ ವೈಭವದಿ
ವೈಭವದಲ್ಲಿ ಆ ಮೇಲಿನ ನಗರ ಯಾವ ಸ್ವರ್ಗ ಉಂಟು ಅದನ್ನು ಮೀರಿಸುವಂತಹ ವೈಭವವೇ ನಮ್ಮದು ಹೌದಾಗಿದ್ರು ವೈಭವದಲ್ಲಿ ಮೇಲೆನಿಸುವುದರ ಜೊತೆಯಲ್ಲಿ ಮೇಲೆ ಇರುವಂತಹ ವೈಭವ ಒಂದು ರೀತಿಯ ದ್ವಂದ್ವವಾಗಿ ಪರಿಣಮಿಸಲ್ಪಟ್ಟದ್ದು ಈ ಶೋಣಿತಾಪುರಕ್ಕೆ. ಯಾಕೆ? ನಮ್ಮವರಾದಂತಹ ದಿವಿಜ ನಾಯಕರೆಲ್ಲರೂ ಕೂಡ ಇಲ್ಲಿ ಸಂತೃಪ್ತರೇ ಹೌದಾದರೂ ಒಂದು ಕಣ್ಣನ್ನು ಯಾವಾಗಲೂ ಮೇಲೆಯೇ ಇಟ್ಟಿರ್ತಾರೆ. ಅವರು ಮೇಲು ಲೋಕದಲ್ಲಿ ಹೇಗಿದೆ, ಇಲ್ಲಿ ಕೊರತೆ ಉಂಟು ಅಂತಲ್ಲ, ಇಲ್ಲಿಗಿಂತ ಹೆಚ್ಚಿನದು ಅಲ್ಲಿ ಉಂಟು ಎನ್ನುವ ಭಾವವೂ ಅಲ್ಲ. ಆದರೆ ಅಲ್ಲಿರುವವರು ಯಾರು ಎನ್ನುವುದೇ ಇಲ್ಲಿ ಮುಖ್ಯವಾಗುತ್ತದೆ. ನಮ್ಮ ಚಿಕ್ಕವೆಯ ಮಕ್ಕಳಲ್ವೇ, ನಮಗಿಂತ ಕಿರಿಯರಲ್ವೇ? ಹಾಗಿದ್ರೆ ಶ್ರೇಷ್ಠರಾದಂತಹ ದಿತಿದೇವಿಯಲ್ಲಿ ಹುಟ್ಟಿದಂಥವರು ನಾವಾದರೂ ದೈತ್ಯರು ಕೊಡಲ್ಪಟ್ಟಬೇಕಾಯಿತು. ಹುಟ್ಟಿದ್ದು ನಾವು ಕಶ್ಯಪ ಬ್ರಹ್ಮನಿಗೆ, ಹೌದಲ್ಲ? ಆದರೆ ಅದೇ ಕಶ್ಯಪ ಬ್ರಹ್ಮನಿಗೆ ಅದಿತಿ ದೇವಿಯಲ್ಲಿ ಹುಟ್ಟಿದವರು ಮಾತ್ರ ದೇವತೆಗಳು ಎನಿಸಿಕೊಂಡರು. ಇಲ್ಲಿರುವಂತಹ ಕಾರಣವೇ ನಮಗೆ ಮುಳ್ಳಾಗಿ ಚುಚ್ಚುವುದು. ಪ್ರತಿಯೊಬ್ಬರೂ ದೇವ ಎನ್ನುವಂತಹ ನಾಮಕ್ಕೆ ಅರ್ಹರೇ ಯಾಕೆ? ಮನುವಿನಿಂದ ತೊಡಗಿ ಆದಿತ್ಯರಿರಲಿ, ದೇವತೆಗಳಿರಲಿ, ರಾಕ್ಷಸರೇ ಇರಲಿ, ದಾನವಾದಿಗಳಿರಲಿ, ಎಲ್ಲರೂ ಕೂಡ ನಾಗನವರೆಗೆ ದೇವ ಎನ್ನುವಂತಹ ಅಂಶವನ್ನು ಹೊಂದಿಕೊಂಡೇ ಬರುವುದರಿಂದ ಮನುಷ್ಯನಿಂದ ಹಿಡಿದು ನಾಗನವರೆಗೆ ದೇವ ಎನ್ನುವಂತಹ ಆ ನಾಮಾಂಕಿತವು ಎಲ್ಲರಿಗೂ ಸಲ್ಲುತ್ತದೆ. ಹಾಗಿದ್ರೂ ನಮ್ಮನ್ನು ದುಷ್ಟರು ಎನ್ನುವ ಹಾಗೆ ಹೀಗಳೆಯುತ್ತಾ ಬರ್ತಾ ಇದ್ದಾರೆ. ಅಧರ್ಮೀಯರು ಎನ್ನುವ ಹಾಗೆ ನಮ್ಮನ್ನು ತುಚ್ಛೀಕರಿಸ್ತಾರೆ. ಧರ್ಮೀಯರು ಎನ್ನುವ ಹಾಗೆ ಸ್ವರ್ಗದಲ್ಲಿ ನಮ್ಮವರೇ ಆದಂತಹ ಆ ದೇವತೆಗಳು ವಿಜೃಂಭಿಸ್ತಾ ಇದ್ದಾರೆ. ಇದಕ್ಕೇನು ಕಾರಣ? ಅಥವಾ ಇದು ಯಾಕೆ ಹೀಗೆ? ಒಂದು ರೀತಿಯ ಅನ್ಯಾಯ ಎನ್ನುವಂತಹ ಭಾವವನ್ನೇ ಮನಸ್ಸಿನಲ್ಲಿ ಪಡೆದುಕೊಂಡಂತಹ ನಮ್ಮವರು ಆಗಾಗ ಮೇಲುಲೋಕದತ್ರ ಕಿಡಿನೋಟವನ್ನು ಬೀರುತ್ತಾ ಇದ್ದಾರೆ. ಹೌದಪ್ಪ, ಅಧರ್ಮೀಯರು ಎನ್ನುವ ಹಾಗೆ ನಮ್ಮನ್ನು ಒಂದು ವರ್ಗವಾಗಿ ಬೇರ್ಪಡಿಸಲ್ಪಟ್ಟರೂ ಕೂಡ ನಮ್ಮಲ್ಲಿ ಧರ್ಮ ಪತನವಾಗುವುದಕ್ಕೇನು ಕಾರಣ? ಈ ಬಗ್ಗೆ ನಾನು ಆಲೋಚನೆ ಮಾಡಿದವನೇ ಹೌದು. ಹುಟ್ಟುತ್ತಾ ನಾವು ಅಧರ್ಮೀಯರಾದದ್ದಲ್ಲವಲ್ಲ. ತಂದೆ ಒಬ್ಬನೇ ಆಗಿರುವಾಗ ನಮ್ಮಲ್ಲಿ ಅಧರ್ಮೀಯತೆ, ಅವರಲ್ಲಿ ಧರ್ಮೀಯತೆ ಎನ್ನುವುದು ಬರುವುದಕ್ಕಂತೂ ಇಲ್ಲ. ಆದರೆ ನಮ್ಮನ್ನು ಅಧರ್ಮೀಯರು ಆಗುವ ಹಾಗೆ ಒಂದು ರೀತಿಯ ನಶ್ವರ ಸ್ವಭಾವ, ದೇವತೆಗಳಲ್ಲಿ ನಂಬಿಕೆ ಇಲ್ಲದಂತಹ ಸ್ವಭಾವ, ಈ ರೀತಿಯ ಸ್ವಭಾವವನ್ನು ನಮ್ಮಲ್ಲಿ ಒಂದು ರೀತಿಯಲ್ಲಿ ಆರೋಪಿಸಿದ್ದಾರೆ ಬಲವಂತವಾಗಿ. ಯಾಕೆ ಹೇಳ್ತೇನೆ? ನಮ್ಮ ಗುರುಗಳಾದಂತಹ ಶುಕ್ರಾಚಾರ್ಯರು ಯಾವ ಬುದ್ಧಿ ಮಾತುಗಳನ್ನೋ ಪಾಠಗಳನ್ನೋ ನಮಗೆ ಹೇಳಿಕೊಡ್ತಾರೋ ಅದನ್ನು ಚಾಚೂ ತಪ್ಪದೆ ಕಲಿಯುವವರು ನಾವು, ಅನುಮೋದಿಸುವವರು ನಾವು. ಇದನ್ನು ಅರಿತಂತಹ ದೇವತೆಗಳ ಗುರುವಾದಂತಹ ಮಹರ್ಷಿಗಳು ಬಂದು ಮಾಡಿದ್ದೇನು? ಶುಕ್ರಾಚಾರ್ಯರ ವೇಷ ಧರಿಸಿ ಬಂದು ನಮಗೆ ಒಂದು ರೀತಿಯಲ್ಲಿ ದೇವತೆಗಳನ್ನು ತುಚ್ಛೀಕರಿಸುವ ಭಾವವನ್ನು ನಮ್ಮಲ್ಲಿ ಹುಟ್ಟಿಸಿದ್ದಾರೆ. ಹಾಗಿದ್ರೆ ನಮ್ಮಲ್ಲಿ ಬಲವಂತವಾಗಿ ಅಂತಹ ಒಂದು ಅಧರ್ಮವನ್ನು ಹುಟ್ಟುಹಾಕಿ ಅದು ಬೆಳೆಯುವ ಹಾಗೆ ಮಾಡಲ್ಪಟ್ಟಿತು ಅಂತಾದರೆ ಪ್ರಾಯ ನಾನು ಅಂದುಕೊಂಡದ್ದು ಹೀಗೆ, ಪ್ರಪಂಚದಲ್ಲಿ ನಾವು ಅಧರ್ಮೀಯರಾಗಿಯೇ ಉಳಿಯಬೇಕು ಎನ್ನುವುದೇ ಈ ಸೃಷ್ಟಿಯ ನಿಯಮ ಆಗಿರಬೇಕು. ಯಾವಾಗಲೂ ಒಂದು ಆಳ್ವಿಕೆಗೆ ಒಂದು ಪಕ್ಷ ಉಂಟು ಅಂತಾದರೆ ಎದುರು ಒಂದು ಪಕ್ಷ ಇರಲೇಬೇಕಲ್ಲ, ಟೀಕೆ ಟಿಪ್ಪಣಿಯನ್ನು ಮಾಡುವುದಕ್ಕಾದರೂ. ಆ ರೀತಿಯಲ್ಲೇ ನಮ್ಮನ್ನು ವಿಭಾಗವನ್ನಾಗಿ ಮಾಡಿ ನಮ್ಮನ್ನು ದಿವಿಜರು, ದುಷ್ಟರು, ಅಧರ್ಮೀಯರು ಏನಾದರೂ ಇರಲಿ ಅವರ ಭಾಷೆಯಲ್ಲಿ ಎನ್ನುವ ಹಾಗೆ ಮಾಡಿದ್ದಾರೆ. ಆಗ ನನ್ನಲ್ಲಿ ಕಂಡದ್ದು, ಧರ್ಮ ಎನ್ನುವುದನ್ನು ನಾವು ಇರುವಲ್ಲಿಯೇ ಯಾಕೆ ಪ್ರತಿಷ್ಠಾಪಿಸಬಾರದು? ಸ್ವರ್ಗದಲ್ಲಿದ್ದುಕೊಂಡ ಕೂಡಲೇ ಧರ್ಮೀಯರಾಗುವುದಲ್ಲ, ಈ ಶೋಣಿತಾಪುರದಲ್ಲಿ ಇದ್ದುಕೊಂಡು ಧರ್ಮವನ್ನು ಅನುಸರಿಸುವುದಕ್ಕೆ ಸಾಧ್ಯ. ಎಲ್ಲಿ ನಾವು ಇರ್ತೇವೋ ನಮ್ಮಲ್ಲಿ ದೈವಾಂಶ ಉಂಟು ಅಂತಾದಮೇಲೆ ನಮ್ಮ ಮನಸ್ಸಿನಲ್ಲಿಯೂ ಆ ದೈವತ್ವವನ್ನು ನಾವು ಆರೋಪಿಸಿಕೊಂಡೆವು ಅಂತಾದರೆ, ಆ ಮೂಲಕವಾಗಿ ಅದೇ ದಿಟ್ಟ ಹೆಜ್ಜೆನಿಟ್ಟು ನಾವು ನಡೆದುಕೊಂಡೆ ಬಂದೆವು ಅಂತಾದರೆ ನಮ್ಮಲ್ಲೇ ದೇವತೆಗಳನ್ನು ಕಾಣುವುದಕ್ಕೆ ನಮಗೆ ಸಾಧ್ಯವಿಲ್ಲವೇ? ಹೌದು, ಸಾಧ್ಯವಿಲ್ಲವೇ ಎನ್ನುವ ಪ್ರಶ್ನೆಗೆ ಉತ್ತರವೂ ನನಗೆ ಸಿಕ್ಕಿದೆ. ಸಾಧ್ಯವಾಗಿದೆ. ಆ ಕಾರಣಕ್ಕಾಗಿಯೇ ಈಗ ಅತಿ ಬಲಿಯ ಓಲಗ ಅಂತ ಹೇಳುವುದಕ್ಕೆ ಕಾರಣ, ಈ ಹಿಂದಿನವರು ಯಾರೇ ಇರಲಿ ಅವರು ಕೇವಲ ದಿವಿಜ ನಾಯಕರಾಗಿ ಆಳ್ವಿಕೆಯನ್ನು ಮಾಡಿರಬಹುದು. ಆದರೆ ಈ ಬಲಿಚಕ್ರವರ್ತಿ ಹಾಗಲ್ಲ. ಆ ಶ್ರೀಮನ್ನಾರಾಯಣ ಯಾವುದೊಂದು ಮಾರ್ಗವನ್ನು ನಮಗೆ ತೋರಿಸಿಕೊಟ್ಟಿದ್ದಾನೋ ಅದೇ ದಾರಿಯಲ್ಲಿ ನಡೆದುಕೊಂಡೇ ನಾವು ಧರ್ಮೀಯರು ಎನ್ನುವುದನ್ನು ತೋರಿಸಿಕೊಡಬೇಕು ಅಂತ ಹೊರಟವನು ನಾನು. ಆದ್ದರಿಂದಲೇ ನನ್ನ ಕಣ್ಣಿನ ದೃಷ್ಟಿ ಆ ದೇವೇಂದ್ರನ ಕಡೆಗೆ ಹೋದದ್ದಿಲ್ಲ. ಆದ್ರೆ ನಮ್ಮವರು ಅನೇಕರಿದ್ದಾರಪ್ಪ. ನಾನು ಸಮಾಧಾನ ಮಾಡಿದಾಗ ಸಮಾಧಾನ ಪಡ್ತಾರೆ, ಮತ್ತೆ ಒಬ್ಬೊಬ್ಬರಾಗಿ ಸಭೆಯಿಂದ ಎದ್ದು ನಿಲ್ತಾರೆ. ಒಮ್ಮೆ ನಮಗೆ ಅಪ್ಪಣೆ ಕೊಡು, ನಾವು ಈಗ ದೇವಲೋಕವನ್ನು ಹೋಗಿ ಅವರನ್ನು ನಾವು
ಕೆಳಗಿಳಿಸ್ತೇವೆ, ಆ ಸ್ಥಾನವನ್ನು ನಾವೇರಿಕೊಳ್ಳುತ್ತೇವೆ, ಇದು ನಮಗೆ ಸಾಧ್ಯವಿದೆ ಎನ್ನುವ ಹಾಗೆ. ಆದರೆ ಅವರಿಗೆಲ್ಲ ನಾನೇನು ಹೇಳುವುದು ಗೊತ್ತುಂಟೆ, ಅನ್ಯರೇ ಅವರು. ಅನ್ಯನೆಲ್ಲವೂ ಶತಮನ್ಯೋ ಬೇರೆಯವರಲ್ಲ. ಅನ್ಯನೆಲ್ಲವೂ ಶತಮನ್ಯೋ ನಾಕದಲ್ಲಿ ಸನ್ನುತ ನೆನೆಸಿ ವೈಭವದಿ ಬಾಳಿರಲಿ, ವೈಭವದಿ ಬಾಳಿ ನಾಕದಲ್ಲಿ ಸನ್ನುತ ನೆನೆಸಿ ವೈಭವದಿ ಬಾಳಿರಲಿ. ಎನ್ನಿಸುತ್ತದರ ಮತ್ಸರಿಸಿಯೇ, ಮತ್ಸರಿಸಿ ಏನು ಫಲ? ಎನ್ನಿಸುತ್ತದರ ಮತ್ಸರಿಸಿ ಫಲವಿಲ್ಲ, ಚಿನ್ಮಯ ಮೂರ್ತಿಯ ಮರವೆಲೆ ಸಲ್ಲ. ಅನ್ಯನಲ್ಲವು ಶತಮನ್ಯೋ ನಾಕದಲ್ಲಿ ಸನ್ನೋತ ಎನಿಸಿ ವೈಭವದಿ ಬಾಳಿರಲಿ. ಅದೋ 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 ಒಬ್ಬೊಬ್ಬರಾಗಿ ಬಹುಸಂಖ್ಯೆಯಲ್ಲಿ ಎದ್ದು ನಿಂತು ಹೇಳ್ತಾ ಇದ್ದಾರೆ, ಒಮ್ಮತದಿ ನಾಕವ ಪಕ್ಕು ಆ ಬಡ ನಿರ್ಜರರ ದುರದಿ ಬಡಿದಕ್ಕಿ ನಾವು ಆ ಸ್ಥಾನವನ್ನು ಗಳಿಸಿಕೊಳ್ಳುತ್ತೇವೆ, ಕೊಡು ನಮಗೆ ಆಜ್ಞೆಯನ್ನು ಎನ್ನುವ ಹಾಗೆ. ಈ ರೀತಿ ಅವರ ಒಗ್ಗಟ್ಟನ್ನು ನೋಡುವಾಗ ಮನಸ್ಸು ತುಂಬಿ ಬರ್ತದೆ. ಅವರಲ್ಲಿರುವ ಆ ಧೀರತನ ಆವೇಶವನ್ನು ಕಾಣುವಾಗ ಮನಸ್ಸಿಗೆ ಪ್ರಫುಲ್ಲವಾಗುತ್ತದೆ. ಆದರೆ ಬೆರಳ ಸನ್ನೆಯಲ್ಲೇ ಅವರಲ್ಲಿ ಕುಳ್ಳಿರುವಂತೆ ಹೇಳಿದ್ದೇನೆ. ಯಾಕೆ? ಕೇವಲ ನಮ್ಮಲ್ಲಿರುವ ಆವೇಶವೋ ಅಥವಾ ಅದನ್ನು ಪಡೆಯಬೇಕು ಎನ್ನುವಂತಹ ಆಸಕ್ತಿಯೋ ಇದಷ್ಟೇ ನಮ್ಮನ್ನು ಮುಂದಕ್ಕೆ ಕೊಂಡೊಯ್ಯುತ್ತದೆ ಅಂತ ಹೇಳುವುದರಲ್ಲಿ ಯಾವ ನಂಬಿಕೆಯೂ ಇಲ್ಲ. ಯಾಕೆ? ಒಂದಡಿಯನ್ನು ಮುಂದೆ ಇಡಬೇಕು ಅಂತಾದರೆ ಕೇವಲ ನಾವು ನಮ್ಮ ದೃಷ್ಟಿಯನ್ನೇ ಅನುಸರಿಸಿಕೊಂಡು ಅಥವಾ ನಮ್ಮ ಅನುಭವವನ್ನೇ ಆಧಾರವಾಗಿಟ್ಟುಕೊಂಡು ಮುಂದೆ ಹೆಜ್ಜೆಯನ್ನು ಇಡುವುದಲ್ಲ. ಯಾಕೆ? ಕೆಲವನ್ನು ನಾವು ನಮ್ಮ ಅನುಭವದಿಂದ ತಿಳಿದುಕೊಳ್ಳಬಹುದು, ಆದರೆ ಬಹುವನ್ನು ನಾವು ಬೇರೆಯವರ ಅನುಭವದಿಂದಲೂ ಪಡೆದುಕೊಳ್ಳಬೇಕಾಗುತ್ತದೆ. ನಾನು ಆ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೇನೆ. ನಾವು ಗಳಿಸಿದಂತಹ ಈ ಶೋಣಿತದ ಸಾಮ್ರಾಜ್ಯ ಏನಿದೆಯೋ, ಇದರ ವೈಭವ ಏನಿದೆಯೋ, ಇದು ಇನ್ನು ಮುಂದಕ್ಕೆ ಮುಂದುವರಿಯಬೇಕೇ ಹೊರತು ಕುಗ್ಗಬಾರದಲ್ಲ. ಕುಗ್ಗುವಂತಹ ಯಾವ ನಿರ್ಧಾರವನ್ನು ನಾವು ತೆಗೆದುಕೊಳ್ಳಬಾರದು ಅಂತಾದರೆ ಹಿಂದಿನವರು ತೆಗೆದುಕೊಂಡ ನಿರ್ಧಾರ ಹೇಗುಂಟು ಅಂತ ಒಮ್ಮೆ ಆಲೋಚನೆ ಮಾಡಿ ನೋಡಬೇಕು. ಗೊತ್ತಿಲ್ವೇ, ನಮ್ಮ ಅಜ್ಜನಾದಂತಹ ಕನಕ ಕಶ್ಯಪರು ಒಂದು ರೀತಿಯಲ್ಲಿ ಹೇಳಬೇಕು ಅಂತಾದರೆ ಇವರಿಗೆಲ್ಲರಿಗೂ ಸಹ ಒಂದು ರೀತಿಯ ಆಧಾರ, ಪ್ರೇರಕ ಅವರ ಶಕ್ತಿಯೇ ಹೌದು. ತಾನು ನಡೆದದ್ದೇ ದಾರಿ ನಾನು ಬರುವಂತಹ ಸಾಹಸಕ್ಕೆ ಎನ್ನುವ ಹಾಗೆ ಆನೆಗೆ ಆನೆ ನಡೆದದ್ದೇ ದಾರಿ ಎನ್ನುವ ಮಾತುಂಟಲ್ಲ, ಆ ರೀತಿಯಲ್ಲಿ ತನ್ನದಾದಂತಹ ಸಾಹಸವನ್ನ ಮೆರೆದವರು ಕನಕ ಕಶ್ಯಪರು. ಹೌದು, ಆ ರೀತಿಯಲ್ಲಿ ಮುಂದುವರಿಯುತ್ತಾ ತನ್ನ ಔನ್ನತ್ಯವನ್ನ ಬಹಳ ಉನ್ನತೀಕರಿಸಿದವರು ಹೌದು. ತನ್ನ ವೈಭವವನ್ನ ಶ್ರೇಷ್ಠತೆ ಎನ್ನುವ ಹಾಗೆ ಅದಕ್ಕೆ ಹೆಸರಿಟ್ಟದ್ದು ಹೌದು. ಆದರೆ ಚೆನ್ನಾಗಿ ಬದುಕಿದ್ರೋ ಬಾಳಿದ್ರೋ ಅಂತ ನಾನು ಚಿಂತಿಸುವುದು. ಒಂದು ಕಾಲದಲ್ಲಿ ಮುಸ್ಸಂಜೆಯ ಹೊತ್ತಿನಲ್ಲಿ ಶ್ರೀಹರಿ ತನ್ನ ತೊಡೆಯ ಮೇಲೆ ಇಟ್ಟು ಕನಕ ಕಶ್ಯಪರನ್ನ ನಾಶ ಮಾಡಿದ್ರು. ಆ ಮೂಲಕವಾಗಿ ಪ್ರಹ್ಲಾದರಾದಂತಹ ನಮ್ಮ ಅಜ್ಜನಿಗೆ ವರದಪ್ರದಾಯರಾದರು. ಅಂದ್ರೆ ಏನು? ವರಪ್ರದಾಯಕರಾದರು. ಹೌದು, ಇದೇ ಪ್ರಹ್ಲಾದರು ಕೇಳಿದ್ರಂತೆ, ನನ್ನ ಹಿಂದಿನ ಮುಂದಿನ 10 ತಲೆಮಾರು ಕೂಡ ಪಾವನ ಆಗಬೇಕು,
ಯಾಕೆ? ತನ್ನಪ್ಪ ಮಾಡಿದಂತಹ ಕನಕ ಕಶ್ಯಪರ ಪಾಪವು ಅದರಲ್ಲಿ ನಿರ್ನಾಮ ಆಗಬೇಕು, ಮಾತ್ರವಲ್ಲ ನಮ್ಮ ವಂಶವೆಲ್ಲ ಉನ್ನತೀಕರಿಸಲ್ಪಡಬೇಕು ಎನ್ನುವುದು ಪ್ರಹ್ಲಾದರ ಇಚ್ಛೆಯಾಗಿತ್ತು. ಆದರೆ ಕನಕ ಕಶ್ಯಪರದ್ದು ಹಾಗಲ್ಲ. ತಾನು ನಡೆದದ್ದೇ ದಾರಿ ಅಂದರೆ ನನ್ನದಾದಂತಹ ಔನ್ನತ್ಯವನ್ನು ಮಾತ್ರ ನಾನು ಬಿಂಬಿಸಬೇಕು, ಶ್ರೇಷ್ಠಗೊಳಿಸಬೇಕು. ಕೇವಲ ತನ್ನದು ಅಂತ ಇರಬಾರದು, ನಮ್ಮವರೆಲ್ಲರೂ ಮುಂದಕ್ಕೆ ಬರಬೇಕು ಎನ್ನುವ ಭಾವ ಇರಬೇಕು. ಆ ಭಾವ ಪ್ರಹ್ಲಾದರಲ್ಲಿ ಇದ್ದ ಕಾರಣವೇ ಶ್ರೀಹರಿಯ ಅನುಗ್ರಹ ಆಯಿತು. ಈ ಶೋಣಿತಕ್ಕೆ ಚಕ್ರವರ್ತಿಯನ್ನಾಗಿ ಮಾಡಿದ್ದು ಮಾತ್ರವಲ್ಲ, ಹಿಂದೆ ಮುಂದಿನ 10 ತಲೆಮಾರುಗಳು ಕೂಡ ಪರಿಶುದ್ಧರಾಗಲಿ ಪಾವನರಾಗಲಿ ಎನ್ನುವ ಹಾಗೆ ವರ ಪ್ರಸಾದವನ್ನು ನೀಡಿದರು. ಹರಿಯ ಮಾತಿಗೆ ಎದುರಾಡದೆ ಅವರ ಮನಸ್ಸನ್ನು ಚಾಚು ತಪ್ಪದೆ ಅದೇ ರೀತಿಯಿಂದ ರಾಜ್ಯಭಾರವನ್ನು ಮಾಡಿಕೊಂಡು ಬಂದವರು ಪ್ರಹ್ಲಾದರು. ಒಂದು ರೀತಿಯಲ್ಲಿ ಹರಿ ಶರಣ ಎನ್ನುವ ಹಾಗೆ ಹೆಸರನ್ನು ಪಡೆದುಕೊಂಡು ಬಂದರು. ಆ ನಂತರದಲ್ಲಿ ನಮ್ಮಪ್ಪನಾದಂತಹ ವಿರೋಚನ ಒಂದು ರೀತಿಯ ಔದಾಸೀನ್ಯ ಭಾವದಲ್ಲಿ ಸಾಮ್ರಾಜ್ಯವನ್ನು ಆಳಿಕೊಂಡ್ರು. ಕನಕ ಕಶ್ಯಪರ ಹಾಗೆ ಧಾಷ್ಟ್ಯವೂ ಇಲ್ಲ, ಮಾತ್ರವಲ್ಲ ಅಜ್ಜನಾದಂತಹ ಪ್ರಹ್ಲಾದರ ಹಾಗೆ ಅನವರತವೂ ಹರಿಸ್ಮರಣೆ ಅಂತಲೂ ಅಲ್ಲ, ಬದಲಾಗಿ ಒಂದು ಔದಾಸೀನ್ಯ ಭಾವ. ಈ ರೀತಿಯಾದಂತಹ ಭಾವದಲ್ಲಿ ಮುಂದುವರಿತಾ ಹೇಗೆ ಬದುಕಿದ್ರು ಅಂತ ಹೇಳಿದರೆ, ವಂಚಕರಾದಂತಹ ದೇವೇಂದ್ರನ ವಂಚನೆಗೆ ಒಳಗಾದ್ದು ಅಂತ ಹೇಳುವುದು ಸತ್ಯವೇ ಹೌದಲ್ಲ? ಹಾಗಾದರೆ ಈ ಮೂವರ ದಾರಿಯಲ್ಲಿ ನಾನು ಕಂಡುಕೊಂಡದ್ದೇನು? ಮುಂದಡಿ ಇಡಬೇಕಾದ್ರೆ ಇವರೇ 3 ಜನ ನನಗೆ ಸ್ಫೂರ್ತಿಯಾಗುತ್ತಾರೆ. ಅವರೊಳಗಿರುವಂತಹ ಸತ್ವವನ್ನು ನಾನು ಪಡೆದುಕೊಂಡಿದ್ದೇನೆ, ಆರಿಸಿಕೊಂಡಿದ್ದೇನೆ. ಯಾವುದು ಬೇಕು ಅವರ ಗುಣಗಳಲ್ಲಿ, ಎಷ್ಟು ಬೇಕು, ಹೇಗೆ ಬೇಕು, ಎಲ್ಲಿ ಬೇಕು, ಅದನ್ನು ಮಾತ್ರ ನಾನು ಅನುಸರಿಸಿಕೊಂಡು ನನ್ನದಾದಂತಹ ಒಂದು 4ನೆಯ ದಾರಿ ಅಂತ ಹೇಳ್ಬೋದು. ಈ ಬಲಿಚಕ್ರವರ್ತಿಯ ನಡೆ ಅದು ಹಾಗೆ. ಆದ್ದರಿಂದ ಅದರಲ್ಲಿ ಕನಕ ಕಶ್ಯಪರ ದಾರ್ಷ್ಟ್ಯವೂ ಇದೆ, ಅಜ್ಜನಾದಂತಹ ಪ್ರಹ್ಲಾದರ ಭಕ್ತಿಯೂ ಇದೆ, ತಂದೆಯಾದಂತಹ ವಿರೋಚನರ ಔದಾಸೀನ್ಯ ಭಾವ ಕೆಲವೊಂದು ಕಡೆಗೆ ಬೇಕಾಗುತ್ತದೆ ಅಂತ ಇಟ್ಟುಕೊಂಡಿದ್ದೇನೆ. ಈ 3ರ ಸಮ್ಮಿಳಿತವಾದ 4ನೆಯ ಆವೃತ್ತಿಯನ್ನು ದೇಶಕ್ಕೆ ತೋರುತ್ತಾ ನನ್ನದಾದಂತಹ ಜೀವನವನ್ನು ನಾನು ನಡೆಸಿಕೊಂಡು ಬರುತ್ತಾ ಇದ್ದೇನೆ. ಆದ್ದರಿಂದಲೇ ನಮ್ಮವರಿಗೆ ನಾನು ಹೇಳಿದ್ದು, ಅನ್ಯರೆಲ್ಲವೂ ಶತಮನ್ಯು ನಾಕದಲ್ಲಿ ಸನ್ನುತ ನೆನೆಸಿ ಬಾಳಿರಲಿ. ಯಾಕೆ ಸನ್ನುತ ಎನ್ನಬೇಕು? ಶ್ರೀಹರಿ ಹೇಳಿದ್ದಾನೆ ಹಾಗೆ. ದೇವಲೋಕ ಎನ್ನುವುದು ದೇವತೆಗಳಿಗೆ, ಸ್ವರ್ಗಲೋಕ ಎನ್ನುವುದು ದೇವತೆಗಳಿಗೆ ಎನ್ನುವ ಹಾಗೆ ಅವನೊಂದು ಚೌಕಟ್ಟನ್ನು ಹಾಕಿಕೊಟ್ಟಿದ್ದಾನೆ. ಅಂತಾದರೆ ಹರಿಯ ಚೌಕಟ್ಟನ್ನು ಮೀರುವಂತಹ ಶಕ್ತಿ ನಮಗೆಲ್ಲಿದೆ? ಅಥವಾ ವ್ಯಕ್ತಿತ್ವವಾದರೂ ನಮಗೆ ಯಾಕೆ ಬೇಕು? ನಮ್ಮದಾದಂಥ ಈ ಶೋಣಿತದಲ್ಲೇ ನಾವು ಸಂತೋಷವನ್ನು ಕಾಣಬೇಕು. ಮೇಲೆ ನೋಡಿ ಮತ್ಸರಿ ಪೂಜರಿಂದ ಏನು ಪ್ರಯೋಜನ? ಈ ರೀತಿಯಲ್ಲಿ ನಮ್ಮಜ್ಜ ನನಗೆ ಏನು ಹೇಳಿದ್ರು ಅದನ್ನೇ ನಾನು ನಮ್ಮವರಿಗೆ ಹೇಳಿದ್ದು. ಆದರೆ ಒಂದುಂಟು, ನನ್ನ ಮಾತು ಹೇಳಿದ ಕೂಡಲೇ ನುಡಿ ಸಹಜ ಎನ್ನುವ ಹಾಗೆ ಎಲ್ಲರೂ ಅವರವರ ಆಸ್ಥಾನದಲ್ಲಿ ಆಸೀನರಾಗಿದ್ದಾರೆ. ನನ್ನದಾದಂತಹ ಬದುಕನ್ನು ಬದುಕಿಕೊಂಡು ಬರುವುದಕ್ಕೆ ಸದಾಕಾಲ ಇವರ ಬೆಂಬಲ ನನಗೆ ಸಂತೋಷವನ್ನು ಕೊಡುವುದು. ಮಾತ್ರವಲ್ಲ, ಆಚಾರ್ಯ ಶುಕ್ರರ ಬೇಕಾದಂತಹ ಕಾಲದ ಸಮಯ ಸಮಾಲೋಚನೆಗಳಿಗೆ ಬೇಕಾದಂತಹ ಸಲಹೆ ಸೂಚನೆಗಳು, ಜೊತೆಯಲ್ಲಿ ನನ್ನವಳಾದಂತಹ ವಿಂಧ್ಯಾವಳಿ ಅವಳ ಪೂರಕತ್ವ ಮಾತ್ರವಲ್ಲ, ಮಕ್ಕಳಿದ್ದಾರಲ್ಲ, ಮಹಾಕಾಲ, ಬಾಣಾಸುರ, ಸೂರ್ಯ, ಚಂದ್ರ, ಏನು ಒಬ್ಬರ ಇಬ್ಬರು ಉತ್ತಮರಾದಂತಹ ಮಕ್ಕಳನ್ನೇ ನಾನು ಪಡೆದಿದ್ದೇನೆ. ಇವರೆಲ್ಲರ ಸಹಯೋಗದಿಂದ ವೈಭವದಿಂದ ನಮ್ಮ ಶೋಣಿತಾಪುರ ಈ ರೀತಿ ಮೆರೆಯುತ್ತಿರುವಾಗ ಇನ್ನೇನು ಆಗಬೇಕು? ನಮಗೆ ಮತ್ಸರಿಸುವುದಲ್ಲ, ಬದಲಾಗಿ ನಮ್ಮದಾದಂತಹ ಸಂತೋಷವನ್ನ ಇಲ್ಲಿ ಏನದು ಕೇಳ್ತಾ ಇರೋದು. ಜಯ ನಮೋ ನಾರಾಯಣ ನಾರಾಯಣ ಜಯ ನಮೋ ನಾರಾಯಣ ಜಯ ತೂ ನಾರಾಯಣ ಜಯ ನಾರಾಯಣ ಜಯ ನಮೋ ನಾರಾಯಣ. ಓಂ ನಮೋ ನಾರಾಯಣ ನಮ, ಓಂ ನಮೋ ನಾರಾಯಣ ನಮ ಎಂಬ ಅಷ್ಟ ಮಂತ್ರವು ಈ ನಾರದನಿಗೆ ದಿವ್ಯ ಜ್ಞಾನವನ್ನು ಪಡೆಯಲು ಒಂದು ಬೀಜ ಮಂತ್ರವಾಗಿದೆ. ನನ್ನ ಕೈಯಲ್ಲಿರುವ ಈ ಮಹತಿಯು, ಅದರ ಒಂದೊಂದು ತಂತಿಯು ನಾರಾಯಣನ ಜಪವನ್ನು ಮಾಡುತ್ತಾ ಇದೆ. ಲೋಕ ಕಲ್ಯಾಣಾರ್ಥವಾಗಿ 3 ಮುಕ್ಕಾಲುಗಳಿಗೆಯಲ್ಲಿ 3 ಲೋಕವನ್ನು ಸಂಚರಿಸಲು ನನಗೆ ಶಕ್ತಿಯನ್ನು ನೀಡಿದ್ದೇ ಆ ನಾರಾಯಣ ಎಂದರೆ ತಪ್ಪಾಗಲಾರದು. ಮಾನಸ ಪುತ್ರ, ಬ್ರಹ್ಮನ ಮಾನಸ ಪುತ್ರರಲ್ಲಿ ಒಬ್ಬನಾದರೂ ನಮ್ಮ ತಂದೆಯವರ ತೀರ್ಥರೂಪರಾದ ಆ ಶ್ರೀಹರಿಯಲ್ಲಿ ಅಪಾರವಾದ ಭಕ್ತಿ, ಶ್ರದ್ಧೆ, ಪ್ರೇಮ. ಆದರೂ ನನ್ನನ್ನು ಜನರೆಲ್ಲ ನಾರದ ಕಲಹಪ್ರಿಯ ಎಂದು ಹೇಳುತ್ತಾರೆ. ಈ ಕಲಹಪ್ರಿಯದ ನಿಜವಾದ ಅರ್ಥ, ಗೂಢಾರ್ಥ ಯಾರಿಗೂ ತಿಳಿಯದು. ಅಲ್ಲದೆ ತಿಳಿದುಕೊಳ್ಳುವ ಒಂದು ಅವರಿಗೆ ಮನಸ್ಸೂ ಇಲ್ಲ. ಕಲಹ ಎಂದರೆ
ಕ ಎಂದ್ರೆ ಸೃಷ್ಟಿಕರ್ತ ಬ್ರಹ್ಮ, ಆ, ಲ ಎಂದ್ರೆ ಲಯಕರ್ತ ಶಿವ, ಹ ಎಂದರೆ ಹರಿ. ಈ ಮೂವರಿಗೂ ಪ್ರೀತಿ ಪಾತ್ರನು ಆದ್ದರಿಂದ ನನ್ನನ್ನು ಕಲಹಪ್ರಿಯ ಎಂದು ಹೇಳುತ್ತಾರೆ. ಆದರೆ ಈಗ ನನಗೆ ಒಂದು ಸದವಕಾಶ ಒದಗಿ ಬಂದಿದೆ. ಈ ನಾರದ ನರ ಸಂಬಂಧವಾದ ಅಜ್ಞಾನವನ್ನು ತೊಲಗಿಸಿ ಜ್ಞಾನವನ್ನು ನೀಡುವುದೇ ಅವನ ಕೆಲಸ. ಹಾಗೆ ಈ ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನವನ್ನು ನೀಡುವಂಥ ಒಂದು ವೇದಿಕೆ ಈಗ ನಿರ್ಮಾಣವಾಗಬೇಕು. ಅದು ಇಲ್ಲಿ ಅಲ್ಲ, ಆ ಶೋಣಿತಾಪುರಕ್ಕೆ, ಅಲ್ಲಿಗೆ ಹೋಗಿ ಅದನ್ನು ಮಾಡಲೇಬೇಕು. ಅಲ್ಲಿಗೆ ತೆರಳುತ್ತೇನಂತೆ. ಸ್ವಾಮಿ ನಾಯ ಬಲಿಚಕ್ರವರ್ತಿ ಹೀಗೆ ಬರಬೇಕು ಸ್ವಾಮಿ, ಹೀಗೆ ಬರಬೇಕು. ಇದು ಆಸನವನ್ನಿಟ್ಟಿದ್ದೇನೆ, ಸ್ವೀಕರಿಸಿದ್ದೇನೆ. ಧನ್ಯನಾದೆ ಸ್ವಾಮಿ. ಹಾ, ಬಹಳ ದೂರದಿಂದ ನೀವು ಬಂದಿದ್ದೀರಿ. ಹೌದು. ನಿಮ್ಮ ಆಗಮನವೂ ಒಂದು ಆಕಸ್ಮಿಕವೇ. ಹಾ, ಹಾಗೆ ನೋಡಿದ್ರೆ ನಿರೀಕ್ಷಿತವಾಗಿ ನಿಮ್ಮ ಆಗಮನ ಯಾರಿಗೂ ಆಗುವುದಿಲ್ಲ. ಹೌದು. ಎಲ್ಲಿ ಏನಿದ್ದರೂ ನಿಮ್ಮದು ಆಗಮನ ಆಕಸ್ಮಿಕವಾಗಿ ಆಗುವಂಥದ್ದು. ಯಾರು ಎಣಿಸಿದರೂ ನೀವು ಬರುವವರಲ್ಲ. ಇಲ್ಲ. ಹಾಗಂತ ಉದ್ದೇಶಿಸಿದ ಕಾರ್ಯವನ್ನು ಮಾಡುವುದಕ್ಕಾಗಿ ಯಾವ ಕಾಲಕ್ಕೆ ಎಲ್ಲಿಗಾದ್ರೂ ಹೋಗುವಂತ ಅಸಾಧ್ಯವಾದ ಶಕ್ತಿ ನಿಮಗೆ ಮಾತ್ರ ಸಾಧ್ಯ. ಸ್ವಾಮಿ, ನಿಮ್ಮ ಆಗಮನದಿಂದ ನೋಡಿದು ಶೋಣಿತಾಪುರ ಪರಮ ಪಾವನವಾಗಿದೆ ಅಂತ ತಿಳ್ಕೊಂಡಿದ್ದೆ. ನೋಡಿ ಸಂತೋಷ. ಅಂದ್ರೆ ನಿಮ್ಮಂತವರು ಬರಬೇಕು ಸ್ವಾಮಿ ನಮ್ಮ ಈ ಆಸ್ಥಾನಕ್ಕೆ. ಆಗ ನಮ್ಮಲ್ಲಿಯೂ ಕೂಡ ಧರ್ಮವಿದೆ ಅಂತ ನಮಗೆ ಗೊತ್ತಾಗುವುದು. ಸಂತೋಷ ಪಟ್ಟಿದ್ದೇನೆ. ಇದು ನಿಮ್ಮ ಪಾದ ಪೂಜೆಯನ್ನ ಎಸಗಿದ್ದೇನೆ. ಆನಂದವಾಯಿತು. ಮಂಗಳ ಆರತಿಯನ್ನ ಬೆಳಗಿದ್ದೇನೆ ನಿಮ್ಮ ಮುಖ ಕಮಲಕ್ಕೆ. ಶಿರಬಾಗಿ ನಿಮ್ಮ ಅಡಿಗಳಲ್ಲಿ ನಾನು ಎರಗಿದ್ದೇನೆ. ಇಷ್ಟು ಮಾತ್ರ ನಾನು ಮಾಡಬಲ್ಲೆ. ಯಾಕೆ ನೀವು ಬಂದಿದ್ದೀರಿ ಅಂತ ಆದ್ರೆ ಪ್ರಾಯ ಇಲ್ಲಿ ಏನೋ ಒಂದು ಘಟನೆ ಆಗುವುದಕ್ಕಿದೆ. ಅಂದ್ರೇನು, ಒಂದು ಕಾರ್ಯ ಇದ್ದೇ ಅಲ್ವ. ಕಾರ್ಯ ಇಲ್ಲದೆ ನೀವು ಬರುವವರಲ್ಲ. ಆದ್ರೆ ಆ ಕಾರ್ಯ ಯಾವುದಿರಬಹುದು ಅಂತ ನನ್ನ ಊಹೆಗೆ ನಿಲುಕುವಂತದ್ದಲ್ಲೂ ಅಲ್ಲ. ನಾನು ಇಷ್ಟನ್ನೇ ಯೋಚನೆ ಮಾಡಬಹುದು. ನನ್ನದಾದಂತಹ ಕಾರ್ಯಭಾರದಲ್ಲಿ ಯಾವುದೋ ಒಂದು ಲೋಪ ಆಗಿರಬೇಕು, ಅಥವಾ ನನ್ನಿಂದಲೇ ಈ ಪ್ರಪಂಚಕ್ಕೆ ಏನೋ ಒಂದು ಆಗುವುದಿರಬೇಕು. ಅದೇನೇ ಇದ್ರು ಆದಿತ್ತು ಸ್ವಾಮಿ, ಲೋಪವಿದ್ರು ನೀವು ಹೇಳುವುದಲ್ವೇ. ನೀವು ಹೇಳುವುದನ್ನು ಕೇಳುವುದಕ್ಕೆ ನಾನು ಸದಾ ಸಿದ್ಧನಿರುವಾಗ ಅನ್ಯತಾ ಭಾವಿಸದೆ ಹೇಳಬೇಕು ಸ್ವಾಮಿ. ಬಲಿ ಚಕ್ರವರ್ತಿ ಸ್ವಾಮಿ, ಬಲು ಭಾಗ್ಯಯುತ ದಿತಿ ಕುಲನಿಧಿ ಚಂದ್ರ ಬಲು ಭಾಗ್ಯಯುತ ದೀತಿ ಕುಲನಿಧಿ ಚಂದ್ರ ಸಲಭೂಮಿ ಧನ್ಮದಿಂದಿಳೆಯ ರಾಜೇಂದ್ರ ಸಲಹುವೆ ಧನ್ಮದಿಂದಿಳೆಯ ರಾಜೇಂದ್ರ ಜಲಜನಾಭನ ದಯದೊಲುಮೆಯು ನಿಲ್ನೋಳು ಜಲಜನಾಭನ ದಯದೊಲುಮೆಯು ನಿಲ್ನೋಳು ನೆಲೆಯಾಗಿರುವುದು ನೆಲೆಸಿ ಕವೀರರಗ ಬಲು ಭಾಗ್ಯಯುತ ದೀತಿ ಕುಲನಿಧಿ ಚಂದ್ರ ಸಲಹುವೆ ಧನ್ಮದಿಂದಿಳೆಯ ರಾಜೇಂದ್ರ ಬಲಿಚಕ್ರವರ್ತಿ, ದೇವಮುನಿಗಳೇ, ನೀನು ಮಹಾ ಭಾಗ್ಯವಂತನಯ್ಯ, ಭಾಗ್ಯವಂತ. ನಿಮ್ಮ ಬಾಯಿಂದ ಈ ಮಾತು ಬಂತು ಅಂತಾದ್ರೆ ನಾನು ಭಾಗ್ಯವಂತನೇ. ಹೌದು ಹೌದು, ಗುಣ ಸಂಪನ್ನ ಶೀಲನೂ ಹೌದು. ಆಹಾ, ಆ ಹರಿಯ ಕೃಪಾ ಕಟಾಕ್ಷದೊಂದಿಗೆ ನೀನು ಆ ಅಸುರ ಕುಲವನ್ನು ಸಾಕು ನೀನು ಆಳುತ್ತಾ ಇದ್ದಿ. ಹೌದು, ಧರ್ಮಾತ್ಮವಾಗಿ ನೀನು ರಾಜ್ಯವನ್ನು ಆಳ್ತಾ ಇದ್ದಿ. ನನ್ನಿಂದ ಆದ ಮಟ್ಟಿಗೆ ನಾನು ಆ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಹೌದು, ಪ್ರಜೆಗಳು ಸಂತುಷ್ಟರಾಗಿದ್ದಾರೆ. ರಾಜ್ಯದಲ್ಲಿ ಸುಖ ಶಾಂತಿ ನೆಮ್ಮದಿಯೂ ನೆಲೆಸಿದೆ. ಹೌದು, ನೀನು ಭವನಾಗಿ ಮೆರೆಯುತ್ತಾ ಇದ್ದಿ. ಹೌದು ಸ್ವಾಮಿ, ಲೋಕವು ನಿನ್ನನ್ನು ಹೊಗಳುತ್ತಾ ಇದೆ. ಹೌದೇ, ನಿನ್ನ ಅಜ್ಜನ ಪ್ರಹ್ಲಾದನ ವಂಶದಲ್ಲಿ ಹುಟ್ಟಿದಕ್ಕೆ ನಿನ್ನ ಜೀವನವು ಸಾರ್ಥಕವಾಗಿದೆ. ಎಲ್ಲವೂ ಇದೆ. ನನಗೆ ನೋಡಿ ತುಂಬಾ ಸಂತೋಷವಾಯಿತು. ಆಗಲಿ, ಆದರೂ ನಿನ್ನಲ್ಲಿ ಏನೋ ಒಂದು ಕೊರತೆ ಎದ್ದು ಕಾಣಿಸುತ್ತಾ ಇದೆ ಎಂದು ನನಗನ್ನಿಸುತ್ತಾ ಇದೆ.
ಕೊರತೆ ಇದೆ. ಹೌದು. ಅಂದ್ರೆ ಅದನ್ನು ತಿಳಿಸಲಾಗಿ ನಾನು ಇಲ್ಲಿ ಬಂದಿರುವುದು. ಓಹೋ ಅಯ್ಯ ಸ್ವಾಮಿ, ಕೊರತೆ ಉಂಟು ಅಂತಾದ್ರೆ ಅದನ್ನು ನೀವೇ ನಿರೀಕ್ಷಿಸುವುದಕ್ಕೆ ಸಾಧ್ಯ. ಹಾಗಿದ್ರೆ ಅದು ನೀವು ಹೇಳದೇ ವಿನಃ ನನಗೆ ಅದು ಗೊತ್ತಾಗುವುದಿಲ್ಲ ಅಂತಾದ್ರೆ ನೀವು ಹೇಳಬೇಕಲ್ಲ. ಹೌದು. ಏನು ಸ್ವಾಮಿ ಅಂತ ಕೊರತೆಯನ್ನೇ ಹೇಳಲು ಇಲ್ಲಿಗೆ ಬಂದಿರುವುದು. ತಾಪಸು ತಮಸು ಪ್ರತಾಪಿ ದುರ್ವಾಸನು ಶ್ರೀಪತಿಯೊಲಿದಿತ್ತ ಪುಷ್ಪಮಾಲೆಯ ಆ ಪುರಂದರಗಿಯಲು ಗಜಕ್ಕೀಡಲಾಪುದೆ ಒಬ್ಬಿನೋಳು. ಅಯ್ಯ ಮುನಿಪೋತ್ತಮ, ನಿನ್ನವರೇ ಆದ ಸುರರು ದೇವೇಂದ್ರರು ಅಲ್ಲಿ ಸ್ವರ್ಗದಲ್ಲಿ ಆಳ್ವಿಕೆ ಮಾಡ್ತಾ ಸಂತೋಷದಲ್ಲಿ ಇದ್ದರಲ್ಲವೇ? ಹೌದು. ಆದರೆ ಅವ ಸ್ವರ್ಗ ಲೋಕದಲ್ಲಿ ಇದ್ದರೂ ಕೂಡ ಕೆಳಗಿನ ಲೋಕದವರು ಮಾಡದಂತ ಒಂದು ನೀಚ ಕೆಲಸವನ್ನು ಮಾಡಿಬಿಟ್ಟನಯ್ಯ. ಓಹೋ, ಅದೇನೆಂದು ಗೊತ್ತಾ ನಿನಗೆ? ಏನು? ಒಂದು ಘಟನೆ ನಡೆದು ಹೋಯಿತು. ತಾಪಸೋತ್ತಮರಾದ ದುರ್ವಾಸ ಮುನಿಗಳಿಗೆ ಆ ಹರಿಯು ಒಂದು ದಿವ್ಯವಾದ ಸುಗಂಧ ಮಾಲೆ ಪುಷ್ಪಮಾಲೆಯನ್ನು ಇತ್ತ. ಓಹೋ, ಅದನ್ನು ಪಡೆದುಕೊಂಡು ದುರ್ವಾಸ ಮುನಿ ಬರುವಾಗ, ಇದು ನನಗೆ ಯಾಕೆ, ಸರ್ವ ಸಂಘ ಪರಿತ್ಯಾಗಿ ಆದವನು ನಾನು, ನನಗೆ ಈ ಪುಷ್ಪಮಾಲೆಯಿಂದ ಏನು ಪ್ರಯೋಜನ? ಅದು ಹೌದನ್ನಿ. ಹಾಗೆ ಆಲೋಚಿಸಿ ಇದನ್ನು ಯಾರಾದರೂ ಅರ್ಹ ವ್ಯಕ್ತಿಗೆ ಕೊಡಬೇಕು ಎಂದು ನಿರ್ಣಯ ಮಾಡಿಕೊಂಡು ಬರ್ತಾ ಇರುವಾಗ ಎದುರಿಂದ ವಿಹಾರಕ್ಕೆ ಹೊರಟಂತ ಆ ದೇವೇಂದ್ರನು ಐರಾವತವನ್ನು ಏರಿ ಬರುವುದನ್ನು ನೋಡಿದ. ಇವನೇ ದೇವೇಂದ್ರನೇ ಸರಿಯಾದ ವ್ಯಕ್ತಿ ಎಂದು ತಿಳಿದು ಅವನು ಆಲೋಚಿಸಿ ಅವನಲ್ಲಿಗೆ ಹೋಗಿ, ಇದು ಶ್ರೀಹರಿ ಇತ್ತ ಸುಗಂಧ ಮಾಲೆ, ದಿವ್ಯ ಮಾಲೆ ನಿನಗೆ ಇಯುತ್ತಿದ್ದೇನೆ, ನಿನ್ನ ಕೊರಳಿಗೆ ಹಾಕುತ್ತಿದ್ದೇನೆ, ನಿನ್ನ ಅಪೇಕ್ಷೆಯಲ್ಲೂ ಈಡೇರುತ್ತದೆ ಎಂದು ಹೇಳಿ ಅವನ ಕೊರಳಿಗೆ ಹಾಕಿದ. ದೇವೇಂದ್ರನ ಕೊರಳಿಗೆ ಆ ಹಾರವು ಅಲಂಕರಿಸಲ್ಪಟ್ಟಿತು. ಹೌದು. ಆದರೆ ಮಧಾಂಧನಾದ ದುರಹಂಕಾರಿಯಾದ ದೇವೇಂದ್ರನು ಏನು ಮಾಡಿದ ಗೊತ್ತೇ? ಏನು ಮಾಡಿದ? ಅವನು ಈ ಕೇವಲ ಒಂದು ಮುನಿಯಿಂದ, ಈ ನಾರು ಮುಡಿಯುಟ್ಟ ಈ ಮುನಿಯಿಂದ ಈ ಪುಷ್ಪಮಾಲೆಯಿಂದ ಏನು ಪ್ರಯೋಜನ, ಅದರ ಯಾವುದೇ ಪ್ರಾಮುಖ್ಯತೆಯನ್ನು ಅರಿಯದ ಅವನು ಆ ಮಾಲೆಯನ್ನು ತನ್ನ ಕೊರಳಿಂದ ತೆಗೆದು ಐರಾವತದ ಕೊರಳಿಗೆ ಹಾಕಿದ. ಐರಾವತದ ಕೊರಳಿಗೆ ಹಾಕಿಬಿಟ್ಟ. ಹೌದು. ಆ ಐರಾವತವು ಏನು ಮಾಡಿದ? ಪ್ರಾಣಿಗೆ ಏನು ಗೊತ್ತು ಸ್ವಾಮಿ ಪ್ರಸಾದದ ಮಹತ್ವ? ಹೌದು, ಅವನಿಗೆ ಗೊತ್ತಿಲ್ಲ. ಆದ್ದರಿಂದಲೇ ಆ ಐರಾವತವು ತನ್ನ ಕೊರಳಿನ ಸೊಂಡಿಲಿಂದ ಅದನ್ನು ತೆಗೆದು ಕೆಳಗೆ ಹಾಕಿ ಕಾಲಿನಿಂದ ಕುಟ್ಟಿ ಪುಡಿ ಮಾಡಿತು. ಓಹೋ, ಇದನ್ನು ಕಣ್ಣೆದುರೇ ನೋಡಿದ ದುರ್ವಾಸರಿಗೆ ಕೋಪ ಬರದೆ ಇರದ್ದಿತೆ, ಪಿತ್ತ ನೆತ್ತಿಗೇರಿತು. ಅವನಿಗೆ ಶಾಪವನ್ನು ಇತ್ತರು. ಓಹೋ, ಈ ದುರಹಂಕಾರ, ಈ ಮದಾಂಧ ಎಲ್ಲವೂ ನಿನ್ನ ಈ ಸಂಪತ್ತಿನಿಂದಲ್ಲವೇ? ನಿನ್ನ ಸ್ವರ್ಗ ಲೋಕದ ಸುವಸ್ತುಗಳು ಸರ್ವ ಸಂಪತ್ತು ಶರದಿ ಪಾಲಾಗಲಿ. ಓಹೋ, ಅಲ್ಲದೆ ಈ ಸ್ವರ್ಗವನ್ನು ದುಷ್ಟರು ಆಳಲಿ. ಸ್ವಲ್ಪ ಸಮಯ ನೀನು ಇದಕ್ಕೆ ತಕ್ಕ ಶಿಕ್ಷೆಯನ್ನು ಅನುಭವಿಸು, ದಾರಿದ್ರ್ಯವನ್ನೇ ಅನುಭವಿಸಬೇಕು ಎಂದು ಶಾಪವನ್ನು ಇತ್ತರು. ಸುರೇಂದ್ರನಿಗೆ ಶಾಪವಾಯಿತೆ. ಹೌದು. ಅವನು ಮಾಡಿದ ಈ ಸಣ್ಣ ತಪ್ಪಿನಿಂದ ಇನ್ನು ಆ ಸ್ವರ್ಗವು ಬರಿದಾಗುತ್ತದೆ. ಸುವಸ್ತುಗಳೆಲ್ಲವೂ ಶರದಿ ಪಾಲಾಗಬೇಕು. ಹೌದು, ಮುನಿಪೋತ್ತಮರು ಹೇಳಿದ ಮಾತು ಅಂತಾದ ಮೇಲೆ ಅದು ಆಗಿಯೇ ಆಗುತ್ತೆ. ಹೌದು, ಅದು ಆದ್ದರಿಂದ ಸ್ವರ್ಗವು ಇನ್ನು ಸ್ವಲ್ಪ ಸಮಯದಲ್ಲಿ ಬರಿದಾಗುತ್ತದೆ. ದುಷ್ಟರು ಬಂದು ಆಳುತ್ತಾರೆ. ಇದರಿಂದ ನಾನು ಏನು ಹೇಳುವುದೆಂದರೆ, ನಿನ್ನ ಕಣ್ಣೆದುರೇ ನಿನಗೆ ಸೇರಬೇಕಾದ ಆ ಸ್ವರ್ಗವು ದುಷ್ಟರ ಪಾಲಾದರೆ ಒಳಿತೆ, ಲೋಕ ಕಲ್ಯಾಣ ಆದೀತೆ. ಆದ್ದರಿಂದ ನೀನು ಇದೇ ಸರಿಯಾದ ಸಮಯ, ನೀನು ಸ್ವರ್ಗಕ್ಕೆ ಹೋಗಿ ಆ ಸ್ವರ್ಗವನ್ನು ವಶಪಡಿಸಿಕೊಳ್ಳಬೇಕೆಂದು ನನ್ನ ಒಂದು ಅಭಿಮತ. ಸ್ವಾಮಿ, ಈಗ ನೀವು ಕೊನೆಯದಾಗಿ ಹೇಳಿದ್ದೇನು? ಸ್ವರ್ಗಕ್ಕೆ ಹೋಗಬೇಕು. ಹೌದು. ಹೀಗೆ ಹೋಗಿ ಬರುದಲ್ಲ, ಅಲ್ಲಿ ನಾನು ಅಲ್ಲ, ಅಲ್ಲಿಯೇ ನೀನು ಅವನನ್ನು ವಶಪಡಿಸಿಕೊಳ್ಳಬೇಕು. ದರಿತು ಪೇದ ದುಶ್ಚರಿತರ ದುರ್ಗುಣ ಮರೆಪಡಿಸಿ ಆಗ ಸುರರು ಕಿರಿಯರೆಂದರಿತು
ಅರಿತು ಬೇಡ ದುಶ್ಚರಿತರ ದುರ್ಗುಣ ಮರೆಪಡಿಸಿ ಸರಸದಿದಿ ಕುಳ್ಳಿರುವುದೇ ಉತ್ತಮ ಓಹೋ ಸರಸದಿದಿ ಕುಳ್ಳಿರುವುದೇ ಉತ್ತಮ ಸಿರಿಗೆ ಮುನಿತು ಮುನಿವರ ಶಪಿಸಿ ಸುರರು ಕಿರಿಯರಿತು ಬೇಡೆ ದುಶ್ಚರಿತರ ದುರ್ಗುಣ ಮರೆಪಡಿಸಿ ಸ್ವಾಮಿ ಅಯ್ಯ ಬಲಿ ಚಕ್ರವರ್ತಿ, ಸದಾಕಾಲ ಹರಿನಾಮವನ್ನೇ ಸ್ಮರಿಸುತ್ತಾ ಬರುವಂತಹ ನೀವು ಹಾ ಈ ಕಾಲಕ್ಕೆ ಹರಿ ಹಾಕಿದಂತಹ ಚೌಕಟ್ಟನ್ನೇ ಭೇದಿಸಿ ಹಾ ಸುರಲೋಕವನ್ನು ನೀನು ಆಳಬೇಕು, ನೀನು ಅಲ್ಲಿಗೆ ಹೋಗಬೇಕು ಎನ್ನುವ ಹಾಗೆ ಹೇಳ್ತಾ ಇದ್ದೀರಲ್ಲ, ಇದು ನನಗೆ ಚೋದ್ಯವಾಗಿ ಕಾಣುತ್ತಾ ಉಂಟು. ಯಾಕೆ ಯಾಕೆ ಸ್ವಾಮಿ? ಹಾ ಯಾಕೆಂದ್ರೆ ಹಾ ಈ ಕಾಲಕ್ಕೆ ಹಿರಿಯವ್ವೆಯ ಮಕ್ಕಳಾದಂತಹ ನಾವೇ ಆ ಸ್ವರ್ಗವನ್ನು ಆಳುವುದಕ್ಕೆ ಸೂಕ್ತ. ಹಾ ದೇವೇಂದ್ರನು ಏನು ಕರ್ಮವನ್ನೆಸಗಿದಾನೋ ಹಾ ಅದು ದುಷ್ಕರ್ಮ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಹೌದು. ಶ್ರೀಹರಿಯ ಪ್ರಸಾದ ರೂಪವಾಗಿ ಬಂದಂತಹ ಮಾಲಿಕೆಯನ್ನ ಹಾ ಯಕಶ್ಚಿತ್ ಒಂದು ಪ್ರಾಣಿಯ ಕೊರಳಿಗೆ ಹಾಕಿದ ಅಂತಾದ್ರೆ ಹಾ ತಲೆ ನಮಿಸಿ ತನ್ನ ಕೊರಳಿಗೆ ಧರಿಸಬೇಕಾದಂತಹ ಪುಷ್ಪ ಮಾಲಿಕೆ ಹಾ ಅದನ್ನ ಅಲ್ಲಗಳೆದ ಎನ್ನುವುದೇ ಅಲ್ಲಿ ಪ್ರಾಮುಖ್ಯ. ಹೌದೋ ಅಲ್ವೋ? ಅದೊಂದು ಅಪಮಾನವಲ್ಲವೇ ಶ್ರೀಹರಿಗೆ? ಆ ಕಾರಣದಿಂದಾಗಿ ಹಾ. ಒಂದು ರೀತಿಯಲ್ಲಿ ನೀವು ಹೇಳುವುದಾದ್ರೆ ಶ್ರೀಹರಿಯ ದೃಷ್ಟಿ ಇಲ್ಲಿ ಬೇರಾಯಿತು ಹಾ ಅಂತಂದ್ರೆ ಅವನ ವರವನ್ನ ಇವನು ತುಚ್ಛೀಕರಿಸಿದ. ಹೌದು. ಅದಕ್ಕಾಗಿ ಹಾ ಈ ಕಾಲಕ್ಕೆ ಸ್ವರ್ಗವನ್ನಾಳುವುದಕ್ಕೆ ನೀನೇ ಸೂಕ್ತ. ಹಾ ಸ್ವಾಮಿ, ಅಯ್ಯ. ನಮ್ಮ ಅಜ್ಜ ಹೇಳಿದಂತಹ ಮಾತು ಆಗಾಗ ನೆನಪಿಗೆ ಬರ್ತದೆ. ಏನು? ಕಿರಿಯರು ಹೌದು ಸುರರು, ಹಾ ಆದ್ರೆ ಬರಿದೇ ಅವರನ್ನ ಕೆಣಕುವುದು ಬೇಡ. ಹಾ ಅವರಾಗಿ ನಮ್ಮಲ್ಲಿ ಯುದ್ಧಕ್ಕೆ ಬಂದ್ರೋ ಹಾ ನಾವು ಸುಮ್ಮನೆ ಕುಳ್ಳಿರ್ಬೇಕು ಅಂತಲ್ಲ, ಹಾ ಆದ್ರೆ ನಾವಾಗಿ ಅಲ್ಲಿ ಹೋಗಿ ಅವರನ್ನ ಯುದ್ಧಕ್ಕೆ ಆಹ್ವಾನಿಸುವುದು ಅಂತಾದ್ರೆ ಅದು ಬರಿದೇ ಕೆಣಕಿದ ಹಾಗೆ ಆಗುತ್ತದೆ. ಬರಿದೇ ನಾವು ಕೆಣಕಿದೆವು ಅಂತಾದ್ರೆ ಹಾ ಶ್ರೀಹರಿಯ ಆ ಕೃಪಾ ಕಟಾಕ್ಷಕ್ಕೆ ನಾವು ಒಳಗಾಗುವುದಿಲ್ಲ. ಆದ್ರೆ ಇದು ಬರಿದೇ ಅಲ್ಲವಲ್ಲ, ಮತ್ತೆ ಇದು ಸ್ವರ್ಗವು ಬರಿದಾಗುತ್ತದಲ್ಲ. ಹಾ ಹಾ ಬರಿದಾಗುವ ಸ್ವರ್ಗವನ್ನ ಉಳಿಸಿಕೊಳ್ಳಬೇಕು ಹೌದು. ಎನ್ನುವ ಕಾರಣಕ್ಕಾಗಿ ನೀವು ಈ ಮಾತನ್ನು ಹೌದು. ಹೇಳ್ತಾ ಇದ್ದೀರಿ. ಈ ಹಿಂದೆ ಹಲವು ಅನೇಕ ರಕ್ಕಸಾದಿಗಳು ಅಲ್ಲಿಗೆ ಹೋದದ್ದಿದೆ ಸ್ವಾಮಿ. ಹೌದು ಹೋದದ್ದು ಮಾತ್ರವಲ್ಲ, ಸುರೇಂದ್ರನನ್ನ ಬಡಿದಟ್ಟಿದ್ದು ಹೌದು. ಹೌದು. ತಾವಾಗಿಯೇ ತಾವ ಸುರಲೋಕದ ಅಮರಾವತಿಯಲ್ಲಿ ವಿಜೃಂಭಿಸಿದ್ದು ಹೌದು. ಹಾ. ಆದ್ರೆ ಎಷ್ಟು ಕಾಲ ಅಂತ ಯೋಚನೆ ಮಾಡಿ, ಹೌದು ಒಂದಷ್ಟು ಕಾಲ ಹೌದು. ಪುಣ್ಯ ವಿಶೇಷ ಮುಗಿಯುವಲ್ಲಿವರೆಗೆ ಅಂತ ಹೆಸರು ಕೊಡಬಹುದು. ಯಾಕೆ? ಮತ್ತೆ ಅದೇ ಕತೆ ಹಾ ತಿರುಗಿ ಹರಿಯ ಅನುಗ್ರಹ ಅವರಿಗೆ ಆಗುತ್ತದೆ. ಹಾ. ಮತ್ತೆ ಸುರೇಂದ್ರನೇ ಅಲ್ಲಿಗೆ ಬರ್ತಾನೆ, ಹಾ. ನಾವು ಮರಳಿ ಮಣ್ಣಿಗೆ ಅಂತ ಇಲ್ಲಿಗೆ ಬರಬೇಕು. ಹಾ ಒಂದು ರೀತಿಯಲ್ಲಿ ಹೇಳುವುದಾದ್ರೆ ಮನೆ ನಿಮ್ಮದೇ, ತಂಬಿಗೆ ಮುಟ್ಟಬೇಡಿ ಅಂತ ಹೇಳಿದಾಗ ಆಗುದಿಲ್ವೇ? ಆದ್ರೆ ಈಗ ಪ್ರಸಂಗ ಒಂದು ಸ್ವಲ್ಪ ಬೇರೆ ರೀತಿ ಇದೆಯಲ್ಲ. ಈಗ ಅವನ ತಪ್ಪಿನಿಂದಾಗಿ ಅಲ್ವಾ ಹೀಗೆ ಆದದ್ದು. ಅವನು ತಪ್ಪೆಸಗಿದ್ದಾನೆ ಒಂದು ಹೌದು. ಹಾ ನೀವು ಹೇಳುವ ದೃಷ್ಟಿ ಯೋಚನೆ ಮಾಡುವಾಗ ಹಾ ಯಾವ ಸುರಲೋಕವು ಕ್ಷಯಿಸ್ತಾ ಉಂಟೋ, ಹಾ ಸುರಲೋಕ ಕ್ಷಯಿಸಿತು ಅಂತಾದ್ರೆ ಪೂರಕವಾಗಿ ಮರ್ತ್ಯಲೋಕ ಪಾತಾಳ ಲೋಕಗಳು ಕೂಡ ಅಧೋಗತಿಗೆ ಇಳಿಯುತ್ತದೆ. ಹಾಗಾಗುತ್ತದೆ ಅಂತಾದ್ರೆ ಅದು ನನ್ನ ಕಿರಿಯವ್ವೆಯ ಮಗನಿಂದ ಅಂತಾದ್ರೆ ಅಲ್ಲದೆ ಲೋಕಕ್ಕೆ ಕಂಟಕವೂ ಬರ್ತದೆ. ಲೋಕ ಕಂಟಕನಾಗಿ ಹೌದು. ಮುಂದುವರಿಯುವುದಕ್ಕೆ ಬಿಡಬಾರದು. ಹೌದು. ಅಲ್ಲಿ ನಾನು ಬಾಧ್ಯನಾಗುತ್ತೇನೆ. ಯಾಕೆ? ಹಿರಿಯ ಅವ್ವೆಯ ಮಗನಾದ್ದರಿಂದ. ಆದ್ದರಿಂದ ಆದಿತ್ತು ಸ್ವಾಮಿ, ಹಾ. ನೀವಿಷ್ಟು ಹೇಳಿದ್ದೀರಿ ಅಂತಾದ್ರೆ ಆ ಬಗ್ಗೆ ನಾನು ಚಿಂತಿಸಬೇಕಾಗುತ್ತದೆ. ಯಾಕೆ? ಲೋಕಹಿತದ ದೃಷ್ಟಿಯಿಂದ ನೀವು ಹೇಳುವ ಕಾರಣ ಸ್ವಾಮಿ. ಹಾ. ಆದ್ರಿಂದ ಹಾ. ನಮ್ಮವರನ್ನು ಬಿಟ್ಟು ನಾನು ನಿಲ್ಲುವಲ್ಲ, ಅವರೆಲ್ಲರ ಅನುಮತಿಯನ್ನ ಸಲಹೆಯನ್ನ ತೆಗೆದುಕೊಂಡು ಹಾ. ನಾನು ಮುಂದುವರಿಯುತ್ತೇನೆ. ಆದಿತ್ತಲ್ಲ? ಆದಿತ್ತು. ಆದಿತ್ತು ಸ್ವಾಮಿ. ನಾನು ಬಂದ ಕೆಲಸವಾಯಿತು, ನೀನು ಮುಂದುವರಿಸು. ನಾರದೋತ್ತಮರು ಆಡಿದಂತಹ ಮಾತುಗಳನ್ನ ಆತ್ಮೀಯ ಭಗವಾನ್ ಭಕ್ತರೇ, ಇನ್ನಿತ್ತ ಅನ್ನದಾನಿಲು ಶ್ರೀಮತಿ ಶ್ರೀ ಹರೀಶ್ ಗೌಡ ಹೇಮಲತಾ ಮತ್ತು ಮಕ್ಕಳು ಹಂಚಿನ ಮನೆ, ಶ್ರೀಮತಿ ಯುವತಿ ಮತ್ತು ಮಕ್ಕಳು ಸರ್ವೆ, ದಿ ಯೋನಾಕ್ಷಿ ಗೌಡ ಕಾಂತಪ್ಪ ಗೌಡ ಮತ್ತು ಮಕ್ಕಳು ಕುತ್ಯಾಳ, ಶಿವರಾಮ್ ಜ್ಯೋತಿ ಮತ್ತು ಮಕ್ಕಳು ಬಂಡಾಡಿ, ಇವರು ಅನ್ನ ಛತ್ರಕ್ಕೆ ತೆರಳಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಅಲ್ಲಿ ಅನ್ನ ಛತ್ರದ ಹತ್ರ ಪಲ್ಲ ಪೂಜೆ ನಡೀಲಿಕ್ಕಿದೆ. ಆದ ಕಾರಣ ತಾವುಗಳು ದಯವಿಟ್ಟು ಅಲ್ಲಿಗೆ ತೆರಳಿ ಆ ಪೂಜೆಯಲ್ಲಿ ಭಾಗಿಯಾಗಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದಾರೆ. ಮುನಿಪೋತ್ತಮರು ಆಡಿದ ಮಾತುಗಳು ಬಹಳ ಚಿಂತನೀಯವಾದ ವಿಚಾರವೇ ಹೌದು. ಯಾಕೆ? ಸ್ವರ್ಗಲೋಕದ ಸುವತ್ತುಗಳೆಲ್ಲ ಜಲದಿ ಪಾಲಾಗುತ್ತದೆ. ಇದು ಮುನಿ ದೂರ್ವಾಸರ ಶಾಪ.
ಮುನಿಪೋತ್ತಮರ ಶಾಪ ಯಾವಾಗಲೂ ಸುಳ್ಳಾಗುವುದಕ್ಕಿಲ್ಲ. ಹಾಗಿದ್ರೆ ಸುವಸ್ತುಗಳೆಲ್ಲ ಶರದಿ ಪಾಲಾಯಿತು ಅಂತಾದ್ರೆ ಉಳಿದ ಲೋಕಗಳ ಗತಿ ಏನು? ಅದರ ರಕ್ಷಣೆಗೆ ಯಾರು ಹೊಣೆ ಅಂತ ಹೇಳಿ ಯೋಚನೆ ಮಾಡುವಾಗ ಈ ಕಾಲಕ್ಕೆ ನಾವು ಎದ್ದು ನಿಲ್ಲಬೇಕಾಗುತ್ತದೆ. ಯಾರಾದರೂ ಒಬ್ಬ ಅದನ್ನು ರಕ್ಷಿಸುವುದಕ್ಕೆ ಮುಂದಾಗಬೇಕಲ್ಲ. ಆದ್ದರಿಂದ ನಮ್ಮವರನ್ನೆಲ್ಲ ಕೂಡಿಕೊಂಡು ಅವರಲ್ಲಿ ವಿಚಾರವನ್ನು ಮುಂದಿಟ್ಟೆ. ಮೊದಲೇ ತುದಿಗಾಲಲ್ಲೇ ನಿಂತವರು ಈಗ ಬಿಡ್ತಾರ? ಜಲದಿಗಿಳಿಯುವುದಕ್ಕೆ ಮುಂಚೆ ಉಳಿದದ್ದನ್ನ ನಾವು ನಮ್ಮ ವಶಪಡಿಸಿಕೊಳ್ಳೋಣ ಎನ್ನುವ ಹಾಗೆ ಒಬ್ಬೊಬ್ಬರು ಮುಂದುವರಿಯುತ್ತಿದ್ದಾರೆ. ಆದ್ರಿಂದ ಎಲ್ಲರನ್ನೂ ಸೇರಿಸಿಕೊಂಡು ಸಕಲ ಯುದ್ಧಕ್ಕೆ ಸನ್ನದ್ಧನಾಗಿಕೊಂಡು ಏರ್ತೇವೆ ಸ್ವರ್ಗವನ್ನೇರಿ ಬಂದದ್ದು ಹೌದು. ಜಂಬರಾಸುರ, ಶಂಬಾಸುರ ಹೀಗೆ ಒಬ್ಬೊಬ್ಬರು ಅಷ್ಟ ದಿಕ್ಪಾಲಕರ ಜೊತೆಯಲ್ಲಿ ಹೋರಾಡಿ ಅವರನ್ನ ಬಡಿದಟ್ಟಿದ್ದಾರೆ. ಇನ್ನು ಮುಂದೆ ನಾನು ಮಾಡಬೇಕಾದ್ದೇನು? ಇದ್ದಾರಲ್ಲ ಸುರೇಂದ್ರ, ಏನೆಲ್ಲ ನಮ್ಮವನ ಸುರೇಶ, ಏನಯ್ಯ ಇದುವರೆಗೆ ಜ್ಞಾನಿ ಅಂತ ನಿನ್ನನ್ನು ನಾನು ತಿಳ್ಕೊಂಡದ್ದು. ಮತ್ತೆ ಈಗ ಏನಾಯ್ತು? ಈಗ ನೀನು ಅಜ್ಞಾನಿ ಎನ್ನುವುದನ್ನು ತೋರಿಸಿಕೊಟ್ಟಿಯಲ್ಲ. ಇಲ್ಲದೆ ಹೋದ್ರೆ ಜ್ಞಾನ ಇರುವವರು ಯಾರಾದ್ರೂ ಇಂಥ ಕೆಲಸ ಮಾಡ್ತಾರ? ಎಂತ ಕೆಲಸ ಮಾಡಿದೆ? ಎಂತ ಕೆಲಸ? ನೀನು ಮಾಡಿದಂತಹ ಕೆಲಸ ಲೋಕದಲ್ಲಿ ಈಗ ಸುದ್ದಿ ಆಗಿದೆ. ಓ, ಆ ಸುದ್ದಿಯನ್ನು ತಿಳಿಸುವುದಕ್ಕೆ ಬಂದವ ನೀನು? ಸುದ್ದಿ ತಿಳಿಸ್ಲಿಕ್ಕೆ ಬಂದದಲ್ಲ, ಮತ್ತೆ ಸುದ್ದಿಯನ್ನು ಕೇಳಿ ಇದ್ದದನ್ನು ಸರಿ ಮಾಡ್ಲಿಕ್ಕೆ ಬಂದದ್ದು. ನನ್ನನ್ನು ಸರಿ ಮಾಡುವುದಕ್ಕೆ ಬಂದವ? ಆಗ್ಲಿಕ್ಕೆ ಇಲ್ಲ ಅಂತ ಗೊತ್ತಾಗಿದೆ. ಯಾಕೆ ಗೊತ್ತಾಗಿದೆ? ಯಾಕೆ? ನಿನಗೆ ಏರಿದ್ದು ಪಿತ್ತ ಯಾವುದು? ಮದದ್ದು ಪಿತ್ತ ಏರಿದ್ದು. ನನಗೆ ಪಿತ್ತ ಏರಿದ್ದು ನಿನಗೆ ತಿಳಿದದ್ದಾಗಿದ್ರೆ ಹೌದು. ಅದನ್ನು ತಿಳಿದು ಯಾಕೆ ಬಂದೆ? ತಿಳಿದು ಯಾಕೆ ಬಂದದ್ದು ಗೊತ್ತೋ? ಯಾಕೆ? ಈ ಐಶ್ವರ್ಯ ಮದ, ಸೌಂದರ್ಯ ಮದ, ವೈಭೋಗದ ಮದ ಇದು ಒಮ್ಮೆ ಏರಿ ದುರಹಂಕಾರ ಹೆಚ್ಚಾಯಿತು ಅಂತಾದ್ರೆ ಮತ್ತೆ ಈ ಶಾಂತಿ ಸಮಾಧಾನ ಒಂದರ್ಥ ಹೌದು ನಿನಗೆ ಪಿತ್ತ ಏರಿದ್. ಯಾಕಂದ್ರೆ ಅದೆಲ್ಲ ಇರುವುದು ನನ್ನಲ್ಲಿ ಅಲ್ವಾ? ನಿನ್ನಲ್ಲಿ ಏನು ಇಲ್ಲ. ನನ್ನಲ್ಲಿ ಏನು ಇಲ್ಲದ್ರೂ ಇದ್ದದರಲ್ಲೇ ನಾವು ನೆಮ್ಮದಿಯಲ್ಲಿ ಇದ್ದವರೇ ಬಿಡು. ಇದನ್ನು ಪಡ್ಕೊಳ್ಬೇಕು ಅಂತ ಯೋಚನೆ ಮಾಡಿರ್ತಿದ್ರೆ ಈ ಮೊದಲು ಬರ್ಬೇಕಿತ್ತೋ ಬೇಡವೋ? ಮತ್ತೆ ಯಾಕೆ ಈಗ ಬಂದೆ? ಈಗ ಬಂದದ್ದು ಯಾಕೆ? ಅದನ್ನೇ ನಾನು ಹೇಳುವುದಕ್ಕೆ ಹೊರಟದು. ಇದುವರೆಗೆ ನಾವು ಸಂಧಿಯಲ್ಲಿದ್ದವರು. ಹೌದಪ್ಪ, ನಾನು ಆಲೋಚಿಸ್ತಾ ಇರುವಂತದ್ದು ಬಹಳಷ್ಟು ವರ್ಷಗಳ ನಂತರ. ನಮ್ಮ ಅಜ್ಜ ಹೇಳಿದ್ದು ಹಾಗೆ, ಶಾಂತಿಯಿಂದ ಇರು. ಈಗ ಅಜ್ಜ ಕಳಿಸಿಕೊಟ್ಟದ್ದ? ಈಗ ಅಜ್ಜ ಕಳಿಸಿಕೊಡ್ಲಿಲ್ಲ, ಅಜ್ಜನ ಆಶೀರ್ವಾದ ಪಡ್ಕೊಂಡು ನಾನೇ ಬಂದದ್ದು. ನೀನೇ ಬಂದಿದ್ದ? ಯಾಕೆ? ಅಜ್ಜನ ಮಾತು ನಡೀಬೇಕು ಅಂತ ನಾನು ಎಲ್ಲಿ ಯೋಚನೆ ಮಾಡಿದನೋ ಅದು ನಡೀತಾ ಇಲ್ಲ ಅಂತ ಆದಾಗ ಮತ್ತೆ ಅಜ್ಜ ಇರುವಾಗಲೇ ಅಜ್ಜನ ಮಾತು ನಡೆಸಬೇಕದು ನನ್ನ ಕರ್ತವ್ಯ. ಹೌದಲ್ವ? ಓ, ಸರಿ ಇಲ್ಲದನ್ನು ಸರಿ ಮಾಡಬೇಕು ಅಂತ ಬಂದವ. ಹೌದು. ಯಾಕೆ? ಈ ಶಾಂತಿ ಸಮಾಧಾನ ಯಾವಾಗಲೂ ಮದ ಇರ್ಲಿಕ್ಕೆ ಮುಂಚೆ ಸರಿ, ಮದ ಏರಿದ ಮೇಲೆ ಮತ್ತೆ ಅವರಲ್ಲಿ ಅದು ನಡೆಯುವುದಿಲ್ಲ. ಅವರು ಕಾಲು ಕರೆದುಕೊಂಡು ಜಗಳಕ್ಕೆ ಬರುವುದು. ಅದು ತಿಳಿದಿದೆ ನಿನಗೆ. ಹೋಗಿ ಹೋಗಿ ನೀನು ಜಗಳಕ್ಕೆ ನಮ್ಮಲ್ಲಿ ಬಂದಿದ್ರು ಚಿಂತಿರ್ಲಿಲ್ಲ. ಒಂದು ರೀತಿಯ ಸಂಧಿ ಮಾಡ್ಕೊಳ್ಬಹುದಾಗಿತ್ತು. ಅಜ್ಜ ಅಲ್ಲೇ ಇದ್ರು. ಹಾಗಿದ್ರೆ ಸಂಧಿದ್ದು ನೆನಪುಂಟು ಅಂತ ಆಯ್ತು. ಸಂಧಿಯ ನೆನಪಿದ್ದು ಇನ್ನು ಈ ಸಂಧಾನವನ್ನು ಮುಂದುವರಿಸುವುದು ವ್ಯರ್ಥ ಅಂತ ತಿಳಿದು ಬಂದದ್ದು ಯಾಕೆ? ಮುನಿಪೋತ್ತಮರಾದಂತಹ ದುರ್ವಾಸರನ್ನೇ ನೀನು ಕಾಲು ಕೆರೆದು ಜಗಳಕ್ಕೆ ಈ ವಿಚಾರ. ಹೌದಪ್ಪ, ಅದನ್ನು ತಿಳಿದು ಬಂದವ. ಅದನ್ನು ಕೆಲವರು ಇದ್ದಾರೆ ಸ್ವಾಮಿ, ಏನಾದ್ರೂ ದಾರಿ ಸಿಕ್ಕಿದ್ರೆ ಸಾಕು ಅಲ್ಲಿಗೆ ಹೋಗಿ ನುಗ್ಗಿಕೊಳ್ಳುವ. ಯಾಕಂದ್ರೆ ನಿಮಗೆ ಅವಕಾಶ ಒದಗಿ ಬರುವುದಿಲ್ಲ ನೋಡು, ಅಂತ ಅವಕಾಶ ಒದಗಿದೆ, ಅದಕ್ಕಾಗಿ ಬಂದವ ನೀನು. ಹಾಗೆ ನಮಗೆ ಬೇಕಾದಾಗ ಅವಕಾಶ ಸಿಕ್ಕಿದ್ದಕ್ಕೆಲ್ಲ ಬರುವುದಲ್ಲ. ಮತ್ತೆ ಯಾವಾಗ ಅವಕಾಶ ಸಿಗುತ್ತದೆ ಅದು ಪೂರಕವಾಗಿ, ಇದು ನಿನಗೆ ಪೂರಕವಾಗಿರುವಂತದ್ದು, ಸ್ವಲ್ಪ ದೀರ್ಘವಾಗಿರಬೇಕು. ಈ ಹಿಂದೆ ನಮ್ಮವರೆಲ್ಲ ಬಂದ ಹಾಗೆ 2 ದಿವಸಕ್ಕೆ ಬಂದು ಕೂತ್ಕೊಂಡು ಹೋಗ್ಲಿಕ್ಕೆ ಬಂದದ್ದಲ್ಲ, ಇಲ್ಲೇ ನಿಲ್ಲುವುದಕ್ಕೆ ಬಂದದ್ದು. ಯಾಕೆ? ನೀನು ಒಮ್ಮೆ ಇಳಿದ್ರೆ ಮತ್ತೆ ಹತ್ಲಿಕ್ಕಿಲ್ಲ. ಹಾಗಿದ್ರೆ ನನ್ನನ್ನು ಇಳಿಸುವುದಕ್ಕೆ ಬಂದವ ನೀನು? ನಾನು ಮಾಡಿದ್ದಲ್ಲ, ನೀನೇ ಮಾಡಿಕೊಂಡದ್ದು. ಅಂತಹ ಅವಕಾಶ ನೀನು ಮಾಡಿಕೊಂಡು ಈಗ ನೀನು ಮಾಡಿದ್ರಿಂದ ಏನೇನಾಗಿದೆ ಅನಾಚಾರ ಗೊತ್ತುಂಟ? ಏನಾಗಿದೆ? ಈಗ ನೀನು ವೈಭೋಗದಲ್ಲಿ ಒಂದು ಆನೆ ಏರಿಕೊಂಡು ವಿಹಾರಕ್ಕೆ ಹೊರಟ. ಹೌದಯ್ಯ, ದೊಡ್ಡ ವಿಷಯವೇ ಅಲ್ಲ. ಯಾಕೆ ದೊಡ್ಡ ವಿಷಯ? ಆ ಯೋಗ ನಿನಗಿಲ್ಲ. ಹಾಗಾಗಿ ನೋಡಿ, ಅವನು ಮುಖ ಹಾಕುವ ರೀತಿಯನ್ನೊಮ್ಮೆ ನೋಡಬಾರ್ದು. ನನಗೆ ಆ ಯೋಗ ಇಲ್ಲ ಅಂತಲ್ಲ, ನಿನಗೆ ಆ ಯೋಗ ಇರುವುದು ಅಂತ ಪ್ರಪಂಚಕ್ಕೆ ಗೊತ್ತುಂಟು. ಯಾಕೆ? ಕಾಲಗಳಲ್ಲಿ ವಸಂತ ಋತು ಉಂಟಲ್ಲ, ಹೌದಪ್ಪ, ಬಹಳ ಶ್ರೇಷ್ಠವಾದ ಕಾಲ ಅಂತ. ಹಾಗೆ ವಿದ್ಯೆ ಅಂತ ಕೇಳಿದ್ರೆ ಕಾವ್ಯ ರಚನೆ ಅದರಷ್ಟು ಶ್ರೇಷ್ಠವಾದ ವಿದ್ಯೆ ಇನ್ನೊಂದಿಲ್ಲ. ವೈಭವ
ಅದು ಯಾರ್ದು ಅಂತ ಕೇಳಿದ್ರೆ ಇಂದ್ರನ ವೈಭವ, ದೇವೇಂದ್ರನ ವೈಭೋಗ ಅಲ್ವಾ? ಅದು ಪ್ರಪಂಚಕ್ಕೆ ಗೊತ್ತಿರುವಾಗ ಮತ್ತೆ ನನಗಿಲ್ಲ ಅಂತ ಪರಿತಪಿಸುವುದಕ್ಕೆ ಏನುಂಟು? ಅಂತಹ ವೈಭೋಗದಲ್ಲಿ ನೀನು ಆನೆ ಏರಿ ಹೋಗಿದ್ದಿ ಅಂತ ಆದ್ರೆ ತಪ್ಪು ಅಂತ ಹೇಳಲಿಕ್ಕಿಲ್ಲ, ಯಾರಿಗೂ ಅದು ಅಸಾಮಾನ್ಯ ವಿಚಾರ ಅಂತ ಕಾಣುವುದಿಲ್ಲ. ಆದರೆ ವಿಹಾರದ ಎಡೆಯಲ್ಲಿ ನಿನ್ನ ಸಕಲ ಸಂಪತ್ತಿಗೂ ಕಾರಣೀಕರ್ತನಾದಂತಹ ಶ್ರೀಮನ್ನಾರಾಯಣ ಇದ್ದಾನಲ್ಲ, ಹೌದು, ಅವನೇ ಆ ಶ್ರೀಮನ್ನಾರಾಯಣ. ಅವನು ಕೊಟ್ಟಂತಹ ವರಪ್ರಸಾದದ ಮಾಲಿಕೆಯನ್ನ ನೀನು ತುಚ್ಛೀಕರಿಸಿದೆ ಅಂತ ಹೇಳಿ ಆ ವಿಚಾರವನ್ನು ತಿಳಿಸುವುದಕ್ಕೆ ಬಂದವನ. ಅದರಿಂದ ಆದಂತಹ ಆ ಪೂರಕವಾದಂತಹ ಘಟನಾವಳಿಗಳು, ಸ್ವರ್ಗಲೋಕದ ಸುವಸ್ತುಗಳೆಲ್ಲ, ಸ್ವರ್ಗದಲ್ಲಿ ನಡೆಯುತ್ತಿರುವಂತಹ ಎಲ್ಲ ವಿಚಾರಗಳನ್ನು ತಿಳಿದುಕೊಂಡು ಬಂದವ. ಸ್ವರ್ಗಲೋಕ ಅಂತ ಹೇಳಿದ್ರೆ ಉಳಿದ ಲೋಕಗಳಿಗಿಂತ ಬೇರೆ ಅಂತ ತಿಳ್ಕೊಂಡಿದ್ಯಾ? ಅಲ್ಲಯ್ಯ, ಅಲ್ಲವೇ ಅಲ್ಲ. ಯಾಕೆ ಬೇರೆ ಯಾಕೆ ಆಗ್ತದೆ? 3 ಲೋಕದ ಅಧಿಪತಿ ನಾನು. ನೀನು 3 ಎಲ್ಲ ವಿಚಾರವೂ ತಿಳಿದಿರುವಂತದ್ದೇ. ಮೇಲಿನ 7 ಲೋಕ, ಕೆಳಗಿನ 7 ಲೋಕ, 14 ಲೋಕಗಳು ಕೂಡ ಸ್ವರ್ಗಲೋಕ ಸರಿ ಇದ್ರೆ ಮಾತ್ರ ಸರಿ ಇರುವುದು. ಈಗ ನೀನು ಜ್ಞಾನಿ ಅಂತ ನಿನ್ನನ್ನು ಇಲ್ಲಿ ಕುರಿಸಿದ್ದೆ ಯಾಕೆ? ನೀನು ಜ್ಞಾನದಿಂದಲೇ ಒಂದು ಮುಂದುವರಿತಾ ಇದ್ರೆ ಉಳಿದ ಲೋಕಗಳು ವಿಜೃಂಭಿಸ್ತದೆ ಅಂತ. ಈಗ ಜ್ಞಾನ ಕಡಿಮೆ ಆಯ್ತು ಅಂತ. ಈಗ ನಿನ್ನ ಅಜ್ಞಾನದಿಂದಾಗಿ ಅದರ ಪರಿಣಾಮವನ್ನು ಉಳಿದ ಲೋಕವು ಅನುಭವಿಸ್ತಾ ಉಂಟು ಅಂತಾದಾಗ ಅದನ್ನು ನೋಡಿಕೊಂಡು ಸುಮ್ಮನಿರುವುದಕ್ಕೆ ನಾನು ಸಿದ್ಧನಿಲ್ಲ. ಆದ್ದರಿಂದ ನೀನು ಅಲ್ಲಿಗೆ ತಕ್ಕವನೇ ಅಲ್ಲ. ತಕ್ಕವನಲ್ಲ ಎಂದು ನೀನು ಮತ್ಸರ ಪಟ್ಟುಕೊಂಡು ಬಂದ್ರು ಇದು ಯಾವ ರೀತಿ ನನಗೆ ಸಿಕ್ಕಿದ್ದೆಂದು ತಿಳಿದುಕೋ ನೀನು. ಮೊದಲಿದ್ರೆ ಮೋದಿಗಳು ಅದಕ್ಕೆ ಮತ್ಸರ ತಳೆಯಲ ಮತ್ಸರ ಪಟ್ಟುಕೊಳ್ತೀಯ. ಎಲ್ಲ ಬಲಿ ಚಕ್ರವರ್ತಿ ಸುರೇಶ ಬಂದವನೇ ಹೇಳಿದ್ದೇನು ಏನೇಲೋ. ಹೌದು, ಆ ಸಂದರ್ಭದಲ್ಲಿ ನಾನು ಆಲೋಚನೆ ಮಾಡಿಕೊಂಡೆ. ಏನನ್ನು? ನನ್ನ ಸುಖ ಕಷ್ಟಗಳನ್ನು ನೀನು ಪರೀಕ್ಷಿಸುವುದಕ್ಕೋಸ್ಕರವಾಗಿ ಬಂದವನು ಅಲ್ಲ. ಪರೀಕ್ಷಿಸುದ ದೂರ್ವಾಸನೆ ಮಾಡಿ ಆಗಿದೆ ಕೆಲಸ, ಎಲ್ಲ ಪರೀಕ್ಷೆ ಮಾಡಿ ಆಗಿದೆ. ಹಾಗಿದ್ರೆ ಬಂದಿದ್ದು ಯಾಕೆ? ಯುದ್ಧ ಮಾಡುವುದಕ್ಕೋಸ್ಕರವಾಗಿ ಸೈನ್ಯ ಸಮೇತನಾಗಿಯೇ ಬಂದಿದ್ದಿ. ಚಕ್ರವರ್ತಿ ನೀನು ತಿಳಿದುಕೊಳ್ಬೇಕಯ್ಯ, 3 ಮೂರ್ತಿಗಳು ಅನುಗ್ರಹ ಇತ್ತಂತ ಈ ನಾಕದ ಪದವಿ, ಇದನ್ನು ನೀನು ಮತ್ಸರ ಪಟ್ಟುಕೊಂಡು ಸರಿ ಇಲ್ಲ ಎಂದು ಸರಿ ಮಾಡುವುದಕ್ಕೆ ಬಂದ್ರು ಇದರಲ್ಲಿ ನಿನಗೆ ಕುಳಿತುಕೊಳ್ಳುವಂತ ಯೋಗ ಉಂಟು ಅಂತ ತಿಳ್ಕೊಂಡಿದ್ಯಾ? ಮೇಲಿನ ವಿಚಾರ ಅಲ್ಲ. ಮತ್ಸರ ಪಟ್ಟುಕೊಂಡ ಮಾತ್ರಕ್ಕೆ ಸಿಗುವಂತದ್ದು ಅಲ್ಲ, ಅಲ್ಲ ನಾನು ಬಿಟ್ಟು ಕೊಡುವಂತದ್ದು ಅಲ್ಲ. ಈವರೆಗೆ ನಿನ್ನಲ್ಲಿ ಮಾತಾಡಿದ್ದು ಯಾಕೆ ಅಂತ ಗೊತ್ತುಂಟ? ಹರಿಶರಣ ನೀನು. ಈ ಕಾರಣಕ್ಕೆ ಮಾತ್ರ ಸ್ನೇಹದಿಂದ ಇದ್ದಂತ ಬಲಿಚಕ್ರವರ್ತಿ ಸೈನ್ಯ ಸಮೇತನಾಗಿ ಯುದ್ಧಕ್ಕೆ ಬಂದಿದ್ದಾನೆ ಎಂದಾದರೆ ಎಲ್ಲವನ್ನು ತಿಳಿದುಕೊಂಡಿದ್ದೇನೆ. ಹಕ್ಕನ್ನು ಹೌದಯ್ಯ, ಹಕ್ಕು ನಿನಗೆ ಬೇಕು ಎಂಬ ಆಶೆ ಉಂಟು. ಈವರೆಗೆ ಹಿರಿಯರ ಮಾತಿಗೆ ಅನುಗುಣವಾಗಿ ಅಲ್ಲೇ ಕೂತವ, ಸಮಯ ಕೂಡಿ ಬಂತು ಹೇಳುವಾಗ ಸೈನ್ಯ ಸಮೇತನಾಗಿ ಬಂದಿದ್ದಿ. ಹಾಗಿದ್ದರೆ ಉಳಿದದ್ದು ಯಾರಿಗೆ ಎಂಬುದು ತೀರ್ಮಾನ ಆಗಬೇಕಾದ್ದು ಯುದ್ಧದಿಂದ. ಈ ಮತ್ಸರ ಅಂತ ಹೇಳ್ತೀಯಲ್ಲ, ಮತ್ತೇನಯ್ಯ ಮತ್ಸರ ಅಂತಾದ್ರೆ ಇಷ್ಟು ಕಾಲ ನಿನ್ನಲ್ಲಿ ಕೂರ್ಲಿಕ್ಕಿತ್ತು? ಎಂದೋ ಬಲಿ ಚಕ್ರವರ್ತಿ ಸೈನ್ಯ ಹಿಡ್ಕೊಂಡು ಬರಬೇಕಿತ್ತು. ಅದಲ್ಲ, ನೀನಿನ್ನೂ ಇಲ್ಲೇ ಇರ್ತಿ ಸನ್ನೂತನಾಗಿ ಅಂತ ಯೋಚನೆ ಮಾಡಿಕೊಂಡಿದ್ದದ್ದು ನಾನು. ಯಾಕಂದ್ರೆ ನೀನು ಜ್ಞಾನಿಯಾಗಿಯೇ ಮುಂಬರಿತಾ ಇರುವುದನ್ನು ಕಂಡಾಗ ಸಂತೋಷ ಪಟ್ಟವನು, ಹಾಗಾಗಿ ಹೇಳಿದ್ದು ಸನ್ನೂತ ನೆನೆಸಿ ನೀನು ನಮ್ಮವನು ಅಂತ ಬಿಟ್ಟದ್ದು ಅಂತ. ಆದ್ರೆ ಈಗ ನೀನು ತೋರಿಸಿಕೊಟ್ಟದ್ದು, ನೀನೇ ಹೇಳಿದ ಹಾಗೆ ಹರಿಯ ಶರಣನಾಗಿ ನಾನು ಬಾಳ್ತಾ ಇದ್ದೇನೆ. ಅದಕ್ಕಾಗಿ ಇಷ್ಟೊತ್ತು ನಿನ್ನಲ್ಲಿ ಮಾತನಾಡಿದೆ ಅಲ್ವಾ? ಹರಿಯ ಶರಣನಾದಂತಹ ನನಗೆ ಹರಿಯನ್ನು ನೀನು ಅವಮಾನಿಸಿದ್ದನ್ನು ತಡೀಲಿಕ್ಕಾಗುದಿಲ್ಲ ಅಂತ ಆದ್ರೆ ನೀನೇ ಹೇಳಿದ ಹಾಗೆ 3 ಮೂರ್ತಿಗಳು ಒಲಿದಿತ್ತಂತಹ ಪದವಿಯನ್ನು ಉಳಿಸಿಕೊಳ್ಳುವ ಯೋಗ್ಯತೆ ನಿನಗಿಲ್ಲ ಅಂತ ಆದ್ಮೇಲೆ 3 ಮೂರ್ತಿಗಳು ಕೊಟ್ಟದ್ದು ತಪ್ಪೆನಿಸಿದರೆ ಅದನ್ನು ವಿಚಾರಿಸುವಂತದ್ದಿರುವುದು ಅವರಿಗೆ. ಆ ಕೆಲಸ ಮಾಡಬೇಕಾದವನು ನೀನಲ್ಲಲ್ವಾ? ಹಾಗಿದ್ರೆ ಈಗ ನಾನು ಅಲ್ಲಿಗೆ ಹೋಗಿ ಕೇಳಬೇಕು ಅಂತ ಹೇಳುದು? ಅವರಲ್ಲೇ ಕೇಳಬೇಕು, ಇಲ್ಲಿ ಯಾಕೆ ಬಂದೆ ಅಂತ. ಅಲ್ಲಿಗೆ ಹೋಗಿ ಕೇಳುವುದಕ್ಕೆ ಮುಂಚೆ ನಿನ್ನನ್ನು ಇಲ್ಲಿ ಇರಿಸಬೇಕು. ಯಾಕೆ ವಿಚಾರಿಸಬೇಕು ಅಂತ ಬಂದವ ನೀನು? ಯುದ್ಧದಲ್ಲೇ ತೀರ್ಮಾನ ಆಗ್ಲಿ. ವಿಚಾರ ಹೇಳ. ವಿಚಾರಣೆ ಎಲ್ಲ ಮುಗಿದ ಮೇಲೆ ಸೈನ್ಯ ಸಮೇತವಾಗಿ ಹಿಡ್ಕೊಂಡು ಬರುದು ವಿಚಾರಣೆಗಲ್ಲ. ಮತ್ತೆ ನೀನು ಈ ಯೋಗ್ಯತೆ ಇಲ್ಲ ಅಂತ ಹೇಳಿದನಲ್ಲ, ಈ ಸಿಂಹಾಸನಕ್ಕೆ ನಿನಗೆ ಯೋಗ್ಯತೆ ಇಲ್ಲ. ಯಾಕಂದ್ರೆ ನೀನು ಭ್ರಷ್ಟ. ಈಗ ಭ್ರಷ್ಟನಾದವ ನೀನು ಇಲ್ಲಿ ಎಷ್ಟಾದ್ರೂ ಶ್ರೇಷ್ಠ ಆಗ್ಲಿಕ್ಕಿಲ್ಲ, ಕೂತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ವಿಚಾರ,
ಶ್ರೀಹರಿ ಶ್ರೀಹರಿ ನಿನಗೆ ದೇವತೆಗಳಿಗೆ ಇದನ್ನು ಕೊಟ್ಟಿದ್ದಾರೆ. ಹೌದು, ಹೇಳುವುದಕ್ಕಿಲ್ಲ. ಯಾಕೆ? ನಾವು ದೇವತೆಗಳೇ. ಆ ಶ್ರೀಮನ್ನಾರಾಯಣನ ಕೋಟ್ಯಂಶ ಕಲಾ ಶ್ರೇಷ್ಠತೆಯಿಂದಲೇ ನಾವೆಲ್ಲರೂ ಕೂಡ ಇರುವುದು. ನಮ್ಮಲ್ಲೆಲ್ಲರೂ ದೇವ ಇದ್ದಾನೆ ಅಂತ ಆದಮೇಲೆ ದೇವತೆಗಳ ಮೇಲೆ ಮಾತ್ರ ವಿಶೇಷವಾದ ಒಲುಮೆ, ಅಸುರರ ಮೇಲೆ ಅವನಿಗೆ ಒಲುಮೆ ಇಲ್ಲ, ದ್ವೇಷ ಅಂತ ಹೇಳಿ ತಿಳ್ಕೊಂಡ್ರೆ ಅದು ನಿನ್ನ ಶುದ್ಧ ತಪ್ಪು. ಆಸುರಿ ಶಕ್ತಿಯ ಮೇಲೆ ಅವನಿಗೆ ವೈರತ್ವ, ಅಸುರರ ಮೇಲೆ ಅಂತ ಎಲ್ಲೂ ಹೇಳಿಲ್ಲಲ್ಲ. ಆಸುರಿ ಶಕ್ತಿಯನ್ನ ನಾನು ತೋರಿಸುವುದೇ ಇಲ್ಲ. ನನ್ನೊಳಗೆ ಒಬ್ಬ ಸುರ ಇದ್ದಾನೆ, ನನ್ನೊಳಗೊಂದು ದೇವನಿದ್ದಾನೆ, ಅದನ್ನು ತೋರಿಸುವುದಕ್ಕಾಗಿ ನಾನು ಬಂದಿರುವಾಗ ಆ ಶ್ರೀಮನ್ನಾರಾಯಣನಾದ್ರೂ ನನ್ನನ್ನು ಕಾಪಾಡ್ಲಿಕ್ಕಿಲ್ವಾ? ಬುದ್ಧಿ ಹೇಳುವುದಕ್ಕೆ ಬರುವುದಿದ್ದರೆ ಇವರನ್ನೆಲ್ಲ ಸೇರಿಸಿಕೊಂಡು ಯಾಕೆ ಬಂದಿದ್ದೀರಿ? ಹೇಳುವುದೇ ಅಲ್ಲ, ನೀನು ಮತ್ಸರದಿಂದ ಬಂದೆ ಅಂತ ಹೇಳುವುದಕ್ಕೆ ಒಂದು ರೀತಿಯಲ್ಲಿ ನನ್ನದಾದಂತಹ ಸ್ಪಷ್ಟನೆ ಅಷ್ಟೇ ಕೊಟ್ಟದ್ದು. ಇನ್ನು ನಿನ್ನನ್ನು ಕೆಳಗಿಳಿಸುವುದು ಹೇಗೆ? ಈಗ ಬಂದಿದ್ದಾರಲ್ಲ ನಮ್ಮ ಸೈನ್ಯದವರೆಲ್ಲ ನಿಮ್ಮವರ ಜೊತೆ ಹೋರಾಡಿ ಆಗಿದೆ. ಈಗ ನಿನ್ನೊಬ್ಬನ ಹತ್ರ ಇಷ್ಟು ವಿಚಾರಿಸಿದ್ದಷ್ಟೇ. ಈಗ ನೀನಾಗಿಯೇ ಬಿಟ್ಟು ಕೊಟ್ರೆ. ನನ್ನ ಕೈಯಲ್ಲಿ ಕಾಣಿಸ್ತಾ ಇದೆಯಲ್ಲ ವಜ್ರಾಯುಧ, ಹಕ್ಕಿನಿಂದ ಕೇಳುವ ನಿನ್ನ ಸೊಕ್ಕನ್ನು ಈ ವಜ್ರಾಯುಧದಿಂದ ತಿಳಿಸ್ತೇನೆ.